ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ ಪ್ರತಿಯೊಂದು ಕಾಲೇಜ್ಲೆಡು ಮಾದಕ ದ್ರವ್ಯ ವ್ಯಸನ ತಡೆ ಸಮಿತಿಯನ್ನು ಕಡ್ಡಾಯವಾದ ಕಟ್ಟೊಡುಂದು ಜಿಲ್ಲಾಧಿಕಾರಿ ದರ್ಶನ್ HV ಪಂತೆರು ಕುಡ್ಲದ ಪುರಭವನೋಡು ನಡಪಾಯಿನ ಅಮಲು ವಸ್ತು ಅಭ್ಯಾಸದ ಬಗೆಟ್ಟು ಜಾಗೃತಿ ಕಾರ್ಯಕ್ರಮಟ್ಟು ಆರ್ಪಾತಿರಿಯರು ಕುಡ್ಲ ನಗರ ಪೊಲೀಸ್ ತಕ್ಲೆನ ನಿಲೆಟ್ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಆರ್ಕಿಟೆಕ್ಚರ್ ದ NSS ಘಟಕ ಬೊಕ್ಕ ರೋಟರಿ ಕ್ಲಬ್ ಆಫ್ ಕುಡ್ಲದ ಸಾಕಾರಡು ಅಮಲು ವಸ್ತು ಚಟ ಬಗೆಟ್ ಜಾಗೃತಿ ಬೊಕ್ಕ ಕಾಲೇಜ್ ಲಿಡುಪುನ ಮಾದಕ ದ್ರವ್ಯದ ವ್ಯಸನದ ತಡೆ ಸಮಿತಿಲೆಗ್ ಪಿರ ತಿಳುವಳಿಕೆ ಕೊರ್ಪುನ ಕಾರ್ಯಕ್ರಮ ಕುಡ್ಲದ ಪೂರ್ವಭವನೋಡು ನಡೆತಂಡು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ HV ಪಾತಿರ್ದು ಪ್ರತಿಯೊಂದು ಕಾಲೇಜ್ಲೆಡ್ ಅಮಲು ವಸ್ತು ಚಟ ತಡೆಪುನ ಸಮಿತಿನ ಕಡ್ಡಾಯವಾದ ಕಟ್ಟೋಡು ಜಿಲ್ಲೆಡ್ ಸಮಿತಿ ಕಟ್ಟರೆ ಬಾಕಿ ಒಪ್ಪುನ ಕಾಲೇಜ್ ದಕ್ಕಲು ಸಮಿತಿಲೇನು ಬೇಗ ಕಟ್ಟೋಡು ಡ್ರಗ್ಸ್ ದಾಂತಿನ ಜಿಲ್ಲೆ ಮಲ್ಪರೆ ಸಾಕಾರ ಕೊರಡು ಒಂದು ಪಂಡೆರು ಕುಡ್ಲ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಪಾತಿರ್ದು ಕರಿನ ವರ್ಷ 500 ವಿದ್ಯಾರ್ಥಿಗಳ ಮಿತ್ತು ಅಮಲು ವಸ್ತುದೆ ತೊಂದಿನ ಕೇಸ್ ಪಾಡ್ದಿತ್ತಂಡು ಇಂಚಿಪ್ಪ ಒಂಜಿ ತಿಂಗಳು ಸುಮಾರು 150 ಜನ ಅಮಲು ವಸ್ತು ಚಟದಕ್ಕಲು ತೋಜಿದೇರು ಎನ್ಪ ಕಾಲೇಜ್ಲಿನ ವಿದ್ಯಾರ್ಥಿಗಳ ಮಿತ್ತು ಕೇಸ್ ಪಾಡ್ದುಂಡೊಂದು ಮಾಹಿತಿ ಕೊರಿಯರು ಡ್ರಗ್ಸ್ ಬಗೆಟ್ಟು ಕಾಲೇಜ್ ಆವಡು ಜೋಕ್ಲಿನ ಇಲ್ಲಲ್ದಕ್ಕಲು ಆವಡು ಒಮೆಲ್ನ ಮುಚ್ಚಿದ ದಿಯರೆ ಬಲ್ಲಿ ಮಾಹಿತಿ ಕೊರಡು ಪಂಡೆರು SP ಡಾಕ್ಟರ್ ಅರುಣ್ ಕುಮಾರ್ ಪಾತಿರ್ದು ಅಮಲು ವಸ್ತು ನಿಯಂತ್ರಣ ಮಲ್ಪನವು ಬಜಿ ಒರಿಯನ ಜವಾಬ್ದಾರಿ ಅತ್ತು ಅವು ಸಮಾಜದ ಮಾತಿರ್ನಲ ಜವಾಬ್ದಾರಿ ಮಾತಿರ್ನಲ ಸಾಕಾರ ಬೋರ್ಡೊಂದು ಆರ್ಪಂಡೆರು ಕಾಲೇಜ್ ದೆತೊನ್ನಗನೆ ತನ್ನ ಡ್ರಗ್ಸ್ ಚಟತಾಯಿ ಆವಾಯಿ ಎಂದು ವಿದ್ಯಾರ್ಥಿ ಬೊಕ್ಕ ಆಕ್ಲಿನ ಇಲ್ಲಲ್ದಾಕ್ಲೆಡ ಬರೆಪಾದ ದೆತೊಂಡ ಎಡ್ಡೆಂದು ಆರು ಸಲಹೆ ಕೊರಿಯರು ನಿಟ್ಟೆ ವಿಶ್ವವಿದ್ಯಾನಿಲಯದ KS ಹೆಗ್ಡೆ ಮೆಡಿಕಲ್ ಅಕಾಡೆಮಿದ ಮನೋವೈದ್ಯಕೀಯ ವಿಭಾಗದ ಮುಖ್ಯಸ್ಥರು ಶ್ರೀನಿವಾಸ್ ಭಟ್ ಪಾತಿರ್ದು ವಿದ್ಯಾರ್ಥಿಲಿನ ಮಾರ್ಕ್ ಕಮ್ಮಿ ಆನಗ ನಡವಳಿಕೆ ಬದಲಾನಗ ಅಂಚಿನ ವಿದ್ಯಾರ್ಥಿ ಬಗೆಟ್ ಗುಮನ ಕುರುಡು ಮೇನೀರು ಬೊಕ್ಕ ನೆತ್ತೆರು ಪರೀಕ್ಷೆ ಮಲ್ಪೊಡು ಉಂದೆಡ್ದು ಡ್ರಗ್ಸ್ ದೆತೊಂದರ ಇಜ್ಜಾದ್ ಗೊತ್ತಾಪುಣೊಂದು ಪಂಡೆರು ಬೇತೆ ಬೇತೆ ಕಾಲೇಜ್ ಆಡಳಿತ ಪ್ರತಿನಿಧಿಲು ಅಮಲು ವಸ್ತು ಚಟ ತಡೆಪುನ ಸಮಿತಿಲಿನ ಸದಸ್ಯರು ಬರವು ಕಲ್ಪನಕ್ಕಲು ಆಗ್ಲಿನ ಇಲ್ಲದಕ್ಕಲು ಕಾರ್ಯಕ್ರಮಟ್ಟು ಪಾಲ್ದೆತ್ತೊಂಡೆರು ಈ ಜಾಗದಲ್ಲಿ ಎಜುಕೇಶನಲ್ ಸಿಸ್ಟಮ್ ಇಸ್ ಒನ್ ಆಫ್ ದ ಬೆಸ್ಟ್ ಅಂಡ್ ಪ್ಯಾರಲಲಿ ಇಟ್ ಹ್ಯಾಪನ್ಸ್ ದಟ್ there is lot of substance abuse in educational institutions. So what does it say? It says that there should be some change. There is some failure. ನಾನು ಹೇಳೋದ್ರಲ್ಲಿ ಎಲ್ಲರಿಗೂ ಒಪ್ಪಿಗೆ ಇದೆಯಾ? Does it make sense to you? There is some failure between the good educational system and what is the practical reality. So where is the failure? That we have to find out and we have to take steps. The educational institutions will definitely have lot of good faculties or lot of knowledgeable persons. They have to come and deliberate. Any problem will have a solution. Adannu we have to pursue it. The solution might be hard work and acknowledging difficult things, but that is where first acknowledging the problem should come. ಹೋದ ವರ್ಷ ಎಲ್ಲ ಕಾಲೇಜುಗಳು ನೋಡಿದ್ದಾಗ ಎಷ್ಟು ಜನ ಸ್ಟೂಡೆಂಟ್ಸ್ ಮೇಲೆ ಕೇಸಸ್ ಆಗಿದ್ದಾವೆ ಅಂತ ನೋಡಿದರೆ ಸುಮಾರು ಒಂದು 500 ಜನರ ಮೇಲೆ ಕೇಸಸ್ ಆಗಿದ್ದಾವೆ, ಕನ್ಸಂಪ್ಷನ್ ಕೇಸಸ್. ಸರಿ ಆಯಿತು, ಅವರೆಲ್ಲ ಬಿಟ್ಬಿಟ್ಟಿರ್ತಾರೆ ಅಭ್ಯಾಸ. ಈಗ ಮೊನ್ನೆ ನಾವು ಲಾಸ್ಟ್ ಮೀಟಿಂಗ್ ಮಾಡಿದ್ರಿಂದ ಈ ಮಧ್ಯೆ ಯಾರಾದರೂ ಸಿಕ್ಕಿದ್ದಾರಾ ಅಂಥೇಳಿ ನೋಡೋಕ್ಕೆ ಹೇಳಿದೆ. ಅದರಲ್ಲಿ ನೋಡಿದ್ದಾಗ ಇದ್ದರು 150 ಜನ ಸುಮಾರು ನಮಗೆ ಸಿಕ್ಕಿದ್ರು. ಇನ್ನು ಡ್ರಗ್ ಅಭ್ಯಾಸ ಇದ್ದವರು, ಇದರ ಈಗ ಡ್ರಗ್ ಎಡಿಕ್ಟ್ ಅಂದ್ಕೊಳ್ಳಿ ಅಥವಾ ಡ್ರಗ್ ಎಕ್ಸ್ಪರಿಮೆಂಟೇಷನ್ ಸ್ಟೇಜಲ್ಲಿರಲಿ, ದೇರ್ ಆರ್ ಡಿಫ್ರೆಂಟ್ ಸ್ಟೇಜಸ್, ಯಾವುದೇ ಸ್ಟೇಜಲ್ಲಿರಲಿ ಡ್ರಗ್ಸ್ ತಗೋತಾ ಇದ್ದಂಥವರು ಸಿಕ್ಕಿದ್ರು. ಎಲ್ಲ ನಮ್ಮ ಮೇಜರ್ ಇನ್ಸ್ಟಿಟ್ಯೂಷನ್ಸ್ ಮೊದಲನೇದು ಅದರಲ್ಲಿ ಬಹುಮುಖ್ಯವಾಗಿರುವಂಥದ್ದು ನಮ್ಮ ವಿದ್ಯಾಸಂಸ್ಥೆಗಳಲ್ಲಿ ನಮ್ಮ ಆ್ಯಂಟಿ ಡ್ರಗ್ ಕಮಿಟಿ ಅಂತ ಏನು ನಾವು ಮಾಡಬೇಕಾಗಿರುತ್ತದೆ, ಅದು ಎಲ್ಲ ವಿದ್ಯಾಸಂಸ್ಥೆಗಳು ಕೂಡ ಕಟ್ಟುನಿಟ್ಟಾಗಿ ಮ್ಯಾಂಡೇಟರಿಲಿ ಮಾಡಬೇಕಾಗಿರುವಂಥದ್ದು. ಒಂದು ಇದು ಆಪ್ಷನ್ ಅನ್ನೋದಿಲ್ಲ. ಸೊ ಇವತ್ತಿಗೂ ಕೂಡ ನಮಗೆ 100% ಅನ್ನೋದು ಸಿಕ್ಕಿಲ್ಲ ವಿದ್ಯಾಸಂಸ್ಥೆಗಳ ಕಡೆಯಿಂದ, ಬಟ್ ವಿ ವಿಲ್ ರೀಚ್ ಔಟ್ ಟು ದೆಮ್. ಈ ಕಾರ್ಯಕ್ರಮದ ಮೂಲಕ ಬಹಳಷ್ಟು ಅವೇರ್ನೆಸ್ ಕ್ಯಾಂಪೇನ್ಸ್ನ ಮಾಡ್ತಾ ಇದ್ದೀವಿ.
ಒಂದು ಸರಿ ನಾವು ಬಹಳಷ್ಟು ಒಂದು ಕಟ್ಟುನಿಟ್ಟಿನ ಕ್ರಮ ತಗೊಳ್ಳೋದಕ್ಕೆ ಶುರು ಮಾಡಿದ್ಮೇಲೆ ನಾವು ಯಾರನ್ನೂ ಸಹ ಬಿಡೋದಿಲ್ಲ, ಯಾರಿಗೂ ಕೂಡ ಇದರ ಬಗ್ಗೆ ಒಂದು ಸಂಶಯ ಅನ್ನೋದನ್ನೇ ಬೇಡ. ಮಾಣಿ ಕಾಪಿಕಾಡ್ದ ಮೌನೀಶ್ ಆಚಾರ್ಯ ಪನ್ಪುರ ಹಾಸ್ಯ ಕಲಾವಿದರು ಹೃದಯಾಘಾತದ ತೀರ್ನ ಬೀಜಾರ್ದ ಸಂಗತಿ ಅಂಗರೆ ಕಾಂಡೆ ನಡೆತದನು. ಅರೆಗೂ 42 ವರ್ಷ ಪ್ರಾಯ ಆದಿತ್ತನು. ಬಂಟ್ವಾಳ ತಾಲೂಕು ಮಾಣಿ ಕಾಪಿಕಾಡ್ದ ಜವಣೆ ಹಾಸ್ಯ ಕಲಾವಿದರು ಮೌನೀಶ್ ಆಚಾರ್ಯ ಅಂಗಾರೆ ಕಾಂಡೆ ಹೃದಯಾಘಾತ ಅದು ತೀರಿಯರು. ಮೌನೀಶ್ ಆಚಾರ್ಯರಿಗೂ 42 ವರ್ಷ ಪ್ರಾಯ ಆದಿತ್ತನು. ರಂಗಭೂಮಿ ಕಲಾವಿದರಾದಿತ್ತಿನ 6 ನೆಲ್ಯಾಡಿದ ನಮ್ಮ ಕಲಾವಿದರು ಕೂಟೋಡು ಕಲಾವಿದರಾದ ಹಾಸ್ಯ ಪೋಷಕ ವೇಷಲಿಡು ರಾಯಿಸದಿನ ಬಿರ್ಸೆ ಆದಿತ್ತದು. ಸಾಮಾಜಿಕ ಜಾಲತಾಣಲಿಡು ಅರಿನ ಹಾಸ್ಯ ಪುದರ್ಪೋದಿತ್ತನು. ಬುಡದಿ ಬಾಲೆ ಅಪ್ಪೆ ಬೊಕ್ಕ ಮೆಗ್ಗೆನ್ ಆರು ಆಗತದೇರು. ಮೌನೀಶ್ ಆಚಾರ್ಯರು ಕರೆದು ಪೋಯ್ನೆಕು ಕಲಾವಿದರು ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ಬೇಜಾರ್ ತೆರಿಪಾದಿರು. ಕೆಎಸ್ಆರ್ಟಿಸಿ ಬಸ್ಲೆಡು ಪೊಂಜೊಲೆಗೆ ಧರ್ಮದ ಪ್ರಯಾಣಕ್ಕೆ ಅವಕಾಶ ಮಲ್ತುಕೊರ್ನ ಶಕ್ತಿ ಯೋಜನೆಡು ಪ್ರಯಾಣ ಮಲ್ತಿನ ಪೊಂಜೊಲೆನ ಸಂಖ್ಯೆ 500 ಕೋಟಿ ಮುಟ್ಟಿನ ಬಗೆಟು ಕುಡ್ಲದ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಜಿಲ್ಲೆದ ಬಸ್ಲೆಗ್ ಸೋಮವಾರ ಪೂಜೆ ಮಲ್ತದೇರು. ಕರ್ನಾಟಕ ಸರ್ಕಾರ ಕುರ್ನ 5 ಗ್ಯಾರಂಟಿಲಿಡು ಪೊಂಜೊಲೆಗೆ ಟಿಕೆಟ್ ಇದ್ದಂತೆ ಸಂಚಾರ ಮಲ್ಪುನ ಶಕ್ತಿ ಯೋಜನೆ ಬಾರಿ ಗೆಲ್ಮೆ ಪಡೆತನು. ಕೆಎಸ್ಆರ್ಟಿಸಿ ಬಸ್ಲಿಡು ಪೊಂಜೊಲೆಗೆ ಧರ್ಮದ ಪ್ರಯಾಣಗೂ ಅವಕಾಶ ಮಲ್ತುಕೊರ್ನ ಶಕ್ತಿ ಯೋಜನೆಡು ಪ್ರಯಾಣ ಮಲ್ತಿನ ಪೊಂಜೊಲೆನ ಸಂಖ್ಯೆ 500 ಕೋಟಿ ಮುಟ್ಟಿನ ಬಗೆಟ್ ಕುಡ್ಲದ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಜಿಲ್ಲೆದ ಬಸ್ಲೆಗ್ ಸೋಮವಾರ ಪೂಜೆ ಮಲ್ತೇರು. ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಜ, ತುಂಬದ ಶಾಸಕರು ಜೆಆರ್ ಲೋಬೋ ಬೊಕ್ಕ ಬೇತ ನಾಯಕರು ಈ ಪೊರ್ತೊಡಿತ್ತೇರು. ಜಿಲ್ಲಾ ಗ್ಯಾರಂಟಿ ಸಮಿತಿಯದು ಈ ಪೂಜಾ ಕಾರ್ಯಕ್ರಮ ನೀಡಿತ್ತೇರು. ಈ ಶಕ್ತಿ ಯೋಜನೆ ಅತ್ಯಂತ ಯಶಸ್ವಿ ಯೋಜನೆ ಆಗಿ 2 ವರ್ಷ ಪೂರ್ಣಗೊಳ್ಳುವಂತಹ ಈ ಸಂದರ್ಭದಲ್ಲಿ ಈ ಒಂದು ಸಂಭ್ರಮಾಚರಣೆಯನ್ನ ಈ ರಾಜ್ಯದಲ್ಲಿ ಇವತ್ತು ಮಾಡ್ತಾ ಇದ್ದೇವೆ. ರಾಜ್ಯದ ಮುಖ್ಯಮಂತ್ರಿಗಳು ಬೆಂಗಳೂರಿನಲ್ಲಿ, ನಾವು ನಮ್ಮ ಪಕ್ಷದ ಕಾರ್ಯಕರ್ತರು, ಸಾರ್ವಜನಿಕರು ಎಲ್ಲರೂ ಸೇರಿ ಇವತ್ತು ಮಂಗಳೂರಿನ ಈ ಒಂದು ಕೆಎಸ್ಆರ್ಟಿಸಿ ನಿಲ್ದಾಣದಲ್ಲಿ ಸಂಭ್ರಮವನ್ನು ಆಚರಣೆ ಮಾಡಿದ್ದೇವೆ. ಮಹಿಳೆಯರು ಬಹಳಷ್ಟು ಇದರ ಪ್ರಯೋಜನವನ್ನು ಪಡೆದು ತಮ್ಮ ಕುಟುಂಬಕ್ಕೆ ಆಧಾರವಾಗಿ ಬರುವಂತಹ ಕೆಲಸವನ್ನು ಮಾಡಿದ್ದಾರೆ. ಅನೇಕ ದೇವಸ್ಥಾನಗಳಿಗೆ ಇರಬಹುದು, ಪ್ರವಾಸಕ್ಕೆ ಇರಬಹುದು, ಹೆಣ್ಣು ಮಕ್ಕಳಿಗೆ ಇವತ್ತು ಕೆಲಸಕ್ಕೆ ಹೋಗುವವರು ಇರಬಹುದು, ಎಲ್ಲರಿಗೂ ಸಹಾಯ ಮಾಡತಕ್ಕಂಥ ಯೋಜನೆ ಈ ಯೋಜನೆ ಶಕ್ತಿ ಯೋಜನೆ ಆಗಿದ್ದು, ಈ ಯೋಜನೆಯನ್ನ ಮುಂದುವರಿಸಿದಂತ, ಈ ಯೋಜನೆಗೆ ಸಹಕಾರ ಕೊಟ್ಟಂತ ರಾಜ್ಯದ ಮುಖ್ಯಮಂತ್ರಿಗಳ ಧರ್ಮದ ಬಸ್ ಪ್ರಯಾಣ ಯೋಜನೆ ಸಿದ್ದರಾಮಯ್ಯರ ಸರ್ಕಾರದ ಭಾರಿ ಎಡ್ಡೆ ಯೋಜನೆ ಎಂದು ಕಾಪು ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಗುರುಕಾರ್ಯರು ನವೀನ್ ಚಂದ್ರ ಎಸ್ ವರ್ಣ ಪಂತೆರು. ಕೆಎಸ್ಆರ್ಟಿಸಿ ಬಸ್ಲೆಡು ಪೊಂಜೊಲೆಗೆ ಧರ್ಮದ ಪ್ರಯಾಣದ ಅವಕಾಶ ಮಲ್ತುಕೊರ್ನ ಶಕ್ತಿ ಯೋಜನೆಡು ಇಡಮುಟ್ಟ ಪ್ರಯಾಣ ಮಲ್ತಿನಕ್ಲಿನ ಸಂಖ್ಯೆ 500 ಕೋಟಿ ಕಡತಿನ ಬಗೆಟ್ ಸೋಮವಾರ ಒಡಿಪುಡು ಸಂಭ್ರಮಾಚರಣೆ ಪಂಚ ಗ್ಯಾರಂಟಿ ಸಮಿತಿ ಆಫೀಸ್ದ ಎದುರು ನಡೆತಂಡು. ಒಡಿಪು ಜಿಲ್ಲಾ ಪಂಚ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರ ರಜತಾದ್ರಿ ಕಾಪು ತಾಲೂಕು ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ದಾನಿಲೆಟ್ ಕುಡ್ಲಾಡ್ದು ಒಡಿಪುಗು ಪೋಪುನ ಸರ್ಕಾರಿ ಬಸ್ಲಿನ ಉಂತಾದು ಚೀಪೆ ಕೊಡ್ದು ಖುಷಿ ಪಟ್ಟೊಂಡೆರು. ಕಾಪು ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಗುರ್ಕಾರ್ಯರು ನವೀನ್ ಚಂದ್ರ ಎಸ್ ಸುವರ್ಣ ಈ ಪೊರ್ತುಡು ಮಾಧ್ಯಮದ ಕ್ರೀಡಾಪಾತಿರ್ದು ಒಡಿಪು ಜಿಲ್ಲೆದೋರ್ಮೇಡು ಪೊಂಜೋನಕುಲು ಶಕ್ತಿ ಯೋಜನೆದ ಪ್ರಯೋಜನ ಪಡೆತರು. ದೇವಸ್ಥಾನ ದೂರದ ಊರುಲೆಗ್ ಪ್ರಯಾಣ ಮಲ್ಪನ ಪೊಂಜೋಲೆಗ್ ಧರ್ಮದ ಬಸ್ ಪ್ರಯಾಣದ ಯೋಜನೆ ಸಿದ್ದರಾಮಯ್ಯರ್ನ ದುಂಬಾಳ್ತಿದ ಸರ್ಕಾರದ ಭಾರಿ ಎಡ್ಡೆ ಯೋಜನೆ ಮಾತಿರ್ಲ ಅಂದೆತ್ತ ಪ್ರಯೋಜನ ಪಡವಿಡೆಂದು ಪಂಡೆರು. ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರು ಪ್ರಭಾಕರ ಆಚಾರ್ಯ ಕಟಪಾಡಿ, ಸುಧೀರ್ ಎಸ್ ಕರ್ಕೇರ, ಕೀರ್ತಿ ಕುಮಾರ್, ರೀನಾ ವಿನುತಾ ಡಿಸೋಜಾ, ಉದಯ್ ಸಿ, ಲಾವಾ ಕರ್ಕೇರ, ಕಾಪು ಪುರಸಭೆ ಸದಸ್ಯರು ದೇವರಾಜ್ ಕೋಟ್ಯಾನ್, ಕಾಪು ತಾಲೂಕು ಪಂಚಾಯತ್ ಕೆಲಸದಗಳು ಈ ಪೊರ್ತೊಡಿತ್ತರು. ಸರ್ಕಾರ ಈ ಯೋಜನೆಗಾಗಿ ಇಷ್ಟರವರೆಗೆ ಮೊನ್ನೆ ಜೂನ್ 11ರವರೆಗೆ 12,000 ಕೋಟಿ ಅನುದಾನವನ್ನು ಅದಕ್ಕೋಸ್ಕರ ನಮ್ಮ ಶ್ರೀ ಶಕ್ತಿಗೋಸ್ಕರ ಖರ್ಚು ಮಾಡ್ತಾ ಉಂಟಂತ ಹೇಳಿಕೆ ಸಂತೋಷ ಪಡ್ತೇನೆ. ಇವತ್ತು ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರು ಹಾಗೆ ಉಪಮುಖ್ಯಮಂತ್ರಿಗಳಾದಂಥ DKಶಿ ಅವರಿಗೆ ಅಭಿನಂದನೆಗಳನ್ನು ಹೇಳ್ತೇನೆ. ಹಾಗೆ ಇವತ್ತು ನಮ್ಮ ಅನುಷ್ಠಾನ ಪ್ರಾಧಿಕಾರ ಸಮಿತಿ ಅಧ್ಯಕ್ಷರಾದಂಥ ರೇವಣ್ಣರವರು ಇವತ್ತಿನ ದಿವಸ ಎಲ್ಲ ಕಡೆಗಳಲ್ಲಿ ಬಸ್ಸುಗಳಿಗೆ ಸಿಹಿ ತಿಂಡಿಯನ್ನು ಹಂಚಿ ಸಂಭ್ರಮಾಚರಣೆ ನಡೆಸಬೇಕು ಎನ್ನುವಂಥ ನೆಲೆಯಲ್ಲಿ ನಾವು ಇವತ್ತು ಇಲ್ಲಿ ಒಂದು ಬಸ್ಸನ್ನು ಪೂಜೆಯನ್ನು ಮಾಡಿ ಅದರಲ್ಲಿರುವಂಥ ಪ್ರಯಾಣಿಕರಿಗೆ ಸಿಹಿ ತಿಂಡಿಯನ್ನು ಹಂಚಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ಯೋಜನೆ ಇನ್ನಷ್ಟು ಸಮರ್ಪಕವಾಗಿ ಬಳಸಲಿ, ಮಹಿಳೆಯರ ಸಬಲೀಕರಣಕ್ಕಾಗಿ ಹಾಕಿಕೊಂಡಂಥ ಈ ಯೋಜನೆಗಳು ಎಲ್ಲರಿಗೂ ತಲುಪಲಿ ಅಂತ ಹೇಳಿಕೊಂಡು ಸರ್ಕಾರಕ್ಕೆ ನಮ್ಮ
ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರಿಗೆ, ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ, ಹಾಗೆ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರಿಗೆ ಎಲ್ಲರಿಗೂ ಕೂಡ ನಾನು ಕೃತಜ್ಞತೆಯನ್ನು ಈ ಅನುಷ್ಠಾನ ಸಮಿತಿಯ ಮುಖಾಂತರ ಕೃತಜ್ಞತೆಯನ್ನು ಹೇಳ್ತೇನೆ. ದುಡ್ಡು ಮುಖ್ಯಾತು ಎಡ್ಡ ಮನಸ್ಸು ಭಕ್ತಿ ಪ್ರೀತಿ ಮುಖ್ಯಾಂದು ಶ್ರೀಧಾಮ ಮಾಡಿಲದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಪಂತೆರು ಕಡೆಶಿವಾಲಯದ ಮಹತೋಬಾರ ಚಿಂತಾಮಣಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿದ ಗುರುಕಾರ್ಯರಾದ ಕುಸುಮೋಧರ ಡಿ ಶೆಟ್ಟಿ ಅಧಿಕಾರದೆತ್ತೊನ್ನಾಲೇಸಿಡು ಆರು ಆಶೀರ್ವಚನ ಕೊರಿಯರು. ಮೊಗಲ್ನಾಡು ಸಾರಸೀಮೆ ಕಡಿಶಿವಾಲಯದ ಮಹತೋಬಾರ ಚಿಂತಾಮಣಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿದ ಗುರುಕಾರ್ಯರಾದ ಕುಸುಮೋಧರ ಡಿ ಶೆಟ್ಟಿ ನಡುಮುಗೇರ್ ಗುತ್ತು ಅಧಿಕಾರದೆತ್ತೊನ್ನಾಲೇಸ್ ಸೋಮವಾರ ನಡೆತಂಡ ಕರ್ನೂರು ಮೋಹನ್ ರೈ ಎತ್ಕೊಂಡರು. ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿದ ಸದಸ್ಯರು ಈಶ್ವರ ಪೂಜಾರಿ ಸುರುತಪಾತೆರ ಪಂಡೇರು. ಶ್ರೀಧಾಮ ಮಾಣಿಲದ ಶ್ರೀ ದುರ್ಗಾ ಮಹಾಲಕ್ಷ್ಮಿ ದೇವಸ್ಥಾನದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ, ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ, ಕಟೀಲು ಶ್ರೀ ಕಮಲಾದೇವಿ ಪ್ರಸಾದ ಆಸರಣ್ಯರು ಇತ್ತದು ಲೇಸು ಉದಿಪನ ಆಂಡ್ ಬೊಂಬಾಯಿದ ಭವಾನಿ ಸಮೂಹ ಸಂಸ್ಥೆದ ಗುರುಕಾರ್ಯರು ಬೊಕ್ಕ ವ್ಯವಸ್ಥಾಪಕ ನಿರ್ದೇಶಕರು ಆದುಪ್ಪನ ಕುಸುಮೋಧರ ಡಿ ಶೆಟ್ಟಿಯರಿಗೂ ಜೀರ್ಣೋದ್ಧಾರ ಸಮಿತಿದ ಗುರುಕಾರ ಪಟ್ಟ ಕೊಡ್ದು ಮರ್ಯಾದೆ ಮಲ್ತೆರು. ಈ ಪೊರ್ತುಡು ಸರಪಾಡಿ ಶ್ರೀ ಶರಭೇಶ್ವರ ದೇವಸ್ಥಾನ ಸಮಿತಿದಕ್ಲು ಮರ್ಯಾದೆ ಮಲ್ತದು ಎಡ್ಡೆಪ್ಪು ಬೈಕೇರು. ಅಂಚನೆ ಕಡೆಶಿವಾಲಯ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿದ ಗುರುಕಾರ್ಯರು ಪುರುಷೋತ್ತಮ ಶೆಟ್ಟಿ ಬೊಕ್ಕ ಸದಸ್ಯರು ಮರ್ಯಾದೆ ಮಲ್ತದು ಎಡ್ಡೆಪ್ಪು ಬೈಕೇರು. ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಆಶೀರ್ವಚನ ಕೊಡ್ದು ದೇವಸ್ಥಾನ ಜೀರ್ಣೋದ್ಧಾರಗೂ 15 ಕೋಟಿ ರೂಪಾಯಿ ಖರ್ಚು ಆಪಣೊಂದು ಪುರುಷೋತ್ತಮ ಶೆಟ್ಟಿ ಪಂಡೇರು ಭಕ್ತಿ ಪ್ರೀತಿದ ಮಿತ್ತು ಅವು ಉಂಡು. ಸುಲಭೊಡ್ಲ ಬರು ಕುಂಬ್ಳೆ ಮದವೂರಿಗೂ ಶೆಟ್ರು ಪಣವು ಕೊಡ್ತಿರು. ಪಣವನ್ನು ಸರಿಯಾದ ಉಪಯೋಗ ಮಲ್ಪುಡು. ದುಡ್ಡು ಮುಖ್ಯಾತ್ ಎಡ್ಡ ಮನಸ್ಸು ಭಕ್ತಿ ಪ್ರೀತಿ ಮುಖ್ಯ ಅಂದ ಪಂಡೇರು. ಕಟೀಲು ಶ್ರೀ ಕಮಲಾದೇವಿ ಪ್ರಸಾದ ಆಸರಣ್ಯರು ಆಶೀರ್ವಚನ ಕೊಡ್ದು ವಿಶ್ವಾವಸು ಸಂವತ್ಸರುಡು ಸುರು ಮಲ್ತದೇರು. ಎಡ್ಡ ರೀತಿಡು ಜೀರ್ಣೋದ್ಧಾರ ಆವಡು ಸಂಪತ್ತು ಕೆಡಿಯರೆ ಬುಡಡೆ ಇಡೀ ಲೋಕದ ಸಂಪತ್ತು ದೆಕ್ಕು ಸೇರಡು. ದೇವಸ್ಥಾನಗೂ ಪಾಡ್ನ ಕಾಸು ಓಡಿಗ್ಲ ಪೋವಂದು ಪಂಡೇರು. ಬಂಟ್ವಾಳ ಶಾಸಕರು ರಾಜೇಶ್ ನಾಯಕ್ ಪಾತೆರ್ದು ಪ್ರತಿಯೊಂದು ದೇವಸ್ಥಾನಲ ಜೀರ್ಣೋದ್ಧಾರ ಆವಂದುಂಡು ಒಂದು ನಂಕು ತಿಕ್ಕುನ ಯೋಗ ಅವಕಾಶ ನಿಕ್ಲಿಗೂ ಎಡ್ಡೆ ಅವಕಾಶ ತಿಕ್ಕದಂಡು ಪೊರ್ಲುಡು ನಡಪಡಂದು ಎಡ್ಡೆಪ್ಪು ಬೈಕೇರು. ಕುಸುಮೋಧರ ಡಿ ಶೆಟ್ಟಿ ಪಾತ್ರದ್ದು ಮರಿ ಪರಬೆ ಹಾವುಗೆ ಆಂಡ ಈಸ ಪರಬೆ ಹಾವಂದಿಗೆ ಅಂಚ ಎನ್ನ ಅಜ್ಜಿರು ಅಜ್ಜಿ ಆ ಪೆಮ್ಮೆರೆನು ನೆನೆತೋನ್ವೆ ನಮ್ಮ ದುಂಬುದ ಸಾದಿನ ಮರಪೆರೆ ಬಲ್ಲಿ ಅವು ನೆಂಪು ದೀವನೊಂದು ದುಂಬು ಪೋವಡು ಮಾತಿರ್ನಲ ಸಾಕಾರ ಅಗತ್ಯ ಸೊಲ್ಮೆಸಿಂದಾವೆ ಎಂದು ಪಂಡಿರು. ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ, ಉದ್ಯಮಿ ಕೆ ಶೆಟ್ಟಿ ಅಹಮದ್ ನಗರ್, ಉದ್ಯಮಿ ಎಡಕಾನ ಮಹಾಬಲೇಶ್ವರ ಭಟ್, ರವಿಶಂಕರ ಶೆಟ್ಟಿ ಬಡಾಜೆಗುತ್ತು, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ತಾಪಕಿರು ಸತೀಶ್ ಶೆಟ್ಟಿ ಪಟ್ಲ, ಕರ್ನಾಟಕ ಧಾರ್ಮಿಕ ಪರಿಷತ್ ಸದಸ್ಯರು ಮಲ್ಲಿಕಾ ಪ್ರಶಾಂತ್ ಪಕ್ಕಳ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿನ ರವೀಂದ್ರ ಶೆಟ್ಟಿ ನುಳಿಯಾಲ್, ರಾಜ್ ಗ್ರೂಪ್ದ ಕೃಷ್ಣರಾಜ ಭಟ್, ಧಾರ್ಮಿಕ ದತ್ತಿ ಇಲಾಖೆ ಸದಸ್ಯರು ದೇವಪ್ಪ ಕುಲಾಲ್, ಕಡೆಶಿವಾಲಯ ಗ್ರಾಮ ಪಂಚಾಯತ್ ಗುರುಕಾರ್ದಿ ಭಾರತಿ ಮಲ್ಲಬಿನ್ನೆರಾದ ಪಾಲ್ದೆತ್ತೊಂಡರು. ದಿನೇಶ್ ಸುವರ್ಣ ರಾಯಿ ಕಾರ್ಯಕ್ರಮ ಸುತಾರ್ಥ ಕೊರಿಯರು. ಕುಸುಮೋಧರ ಶೆಟ್ರನ್ನು ಎಂಗ್ಳು ಬಾರಿ ಮುಟ್ಟಾಡುತ್ತೀನಿ ಮಠ ಮಂದಿರದ ಸೇವೆ ಮಂತಿರಿ ಮಾತ್ರತ್ತು ಎತ್ತೋ ಅವಿದ್ಯಾವಂತರಿಗೆ ವಿದ್ಯೆಯನ್ನು ಕೊರ್ಪುನಂಚಿನ ಕೆಲಸ, ರೋಗಿಲೆಗೆ ಶುಶ್ರೂಷೆ ಮನ್ಪವನಂಚಿನ ಕೆಲಸ, ಕಷ್ಟಡಿತ್ತಿನ ಮದ್ಮೆಗೆ ಕಷ್ಟ ಇತ್ತಿನ ಅಕ್ಲೆಗೆ ಸಾಕಾರ ಕೊರ್ಪುನ ಕೆಲಸ ಎತ್ತೋ ಸೇವೆನಾರು ಅವಿರತವಾದ ಆರ್ನ ಅಮ್ಮನ ಪುದರ್ಡು ಸಂಸ್ಥೆಯನ್ನು ಕಟ್ಟದು ಎತ್ತೋ ಜನಕ್ಲೆಗೆ ನುಪ್ಪುದ ಬಟ್ಟಲು ಆರ್ನ ಕೈಟುಪತ್ತೊಂದಿನ ಅವು ಮಾತ್ರತ್ ಚೆಲ್ಲಡ್ಕದ ಆ ಪ್ರತಿಷ್ಠಿತವಾಯಿನಂಚಿನ ಆ ಧರ್ಮ ಚಾವಡಿದ ಗದ್ದಿಗೆಡೆತ್ತಿನಂತಿನ ಸತ್ಯದ ಆರಾಧನೆ ಮಾತ್ರತ್ ಆಕಲ್ನ ಈ ಮಣ್ಣಡು ಅರೆಗೆ ಲಕ್ಷ್ಮೀ ನರಸಿಂಹ ದೇವಿಯರ್ನ ಪ್ರೇರೇಪಣೆನೇ ಅರೆಗೆ ಪುರುಷೋತ್ತಮರ ಲೋಕ ಮನಪಾದಳು ಪೂರ್ಯರ್ಲ ಶಕಪುರುಷರಾಲೆ ಈ ಜೀರ್ಣೋದ್ಧಾರದ ಸಂದರ್ಭಡು ನಿಕ್ಲು ಪೂರ ಎಡ್ಡೆ ಮನಸ್ಸುಡು ಭಕ್ತಿಡು ಪ್ರೀತಿಡು ನಿಕ್ಲು ಶಕಪುರುಷರಾವಡು ನತದೃಷ್ಟರಾಯರ ಬಲ್ಲಿ ಒಂದು ಭಾರಿ ಮುಖ್ಯ. ವಿಶ್ವಾವಸು ಪಂಪಿನ ಒಂದು ಸಂವತ್ಸರ
ವಿಶ್ವಾವಸು ಪಂಡ ವಿಶ್ವದ ಸಂಪತ್ತು ಪೂರ ಒಂಜಿ ಕಡೆಗೆ ಸೇರುನಂಚಿನ ಒಂಜಿ ಸಂವತ್ಸರ ಬೇತ ಮಾತ ಸಂವತ್ಸರಡು ಮಾತ ಸುಮಾರು ದೇವಸ್ಥಾನದ ಬ್ರಹ್ಮಕಲಶಾಂಡ್ ಕಡೇಶಿವಾಲಯದ ಈ ಜೀರ್ಣೋದ್ಧಾರ ಪ್ರಕ್ರಿಯೆ ವಿಶ್ವಾವಸು ಸಂವತ್ಸರ ಪಂಡ ಇಡೀ ವಿಶ್ವದ ಸಂಪತ್ತು ಇಡಿಗೆ ಸೇರೋಡು ಅಪನಗಾನೇ ಒಂದು ಮಹಾಕ್ಷೇತ್ರ ಹಾಕೊಂಡು ಒಂಜಿ ದೇವಸ್ಥಾನ ಮಿತ್ತು ಕಲ್ತಂಡ ಒಂಜಿ ದೇಶನ ಮಿತ್ತು ಕಟ್ನಕ ಅಂಚಿನ ಒಂಜಿ ಸಾಧನೆ ನಿಕ್ಲಿಡ ಆವಡು ಪಣೊಂದು ಇಡೀ ಸಂಪತ್ತು ವಿಶ್ವದ ಸಂಪತ್ತು ಸೆರಡು ಭವ್ಯವಾನ ಮಂದಿರ ಆವಡು ಆ ಮಂದಿರದ ಬ್ರಹ್ಮಕಲಶಕ್ಕೆ ಬರ್ಪಿನ ಬಾಕಿ ಎಂಕ್ಲೆಲ್ಲ ಕೊರಡು ಪಣೊಂದು ಎನ್ನ ಮಾತಿರ ಬಗ್ಗೆ ಆಯ್ನಾತ್ ಬೇಗ ಒಂದು ಜೀರ್ಣೋದ್ಧಾರ ಅದು ಬ್ರಹ್ಮಕಲಶತ್ತು ವಾಡು ಎಂಕ್ ಪಂಡ ಎಂಕಲ್ ಎದ್ದಾಂಡಿ ಎನ್ನ ಕ್ಷೇತ್ರ ಬ್ರಹ್ಮಕಲಶ ಅನ್ನಾಗ ಭಾರಿ ಆತು ಖುಷಿ ಆಗ್ಬೋದು ಭಾರಿ ಆತು ದೇವಸ್ಥಾನಗಳು ಕರೆಣ ಒಂಜಿ ಓಡಿಸೋಡು ಯಾನು ನೂದೇರ್ದು ಹೆಚ್ಚು ದೇವಸ್ಥಾನದ ಬ್ರಹ್ಮಕಲಶಗೂ ಯಾನು ಕರೆಣ ಒಂಜಿ ಓಡಿಸೋಡು ಯಾನು ಪೋತೆ ಪನಿಯಾರೆ ತಮ್ಮ ದಕ್ಷಿಣ ಕನ್ನಡ ಜಿಲ್ಲೆಡು ನಿತ್ಯ ಉತ್ಸವ ಐತೆ ನಿತ್ಯ ಉತ್ಸವ ಪ್ರತಿ ಒಂಜಿ ದೇವಸ್ಥಾನಗಳು ಇತ್ತು ಜೀರ್ಣೋದ್ಧಾರ ಒಂದುಂಡು ಎಂಕಲು ಒಂಜಿ ರೀಸೆಂಟ್ ಒಂಜಿ ಅವಕಾಶ ತಿಕ್ಕಂಡು ಅಂಚೆ ನಡೆದತ್ರ ಮಾತ ಯೋಗ ಬೊಕ್ಕ ನಂಗೆ ಒಂಜಿ ತಿಕ್ಕುನ ಅವಕಾಶ ಅಂಚೆ ನಡೆದತ್ರ ನಿಕ್ಲೆಲ್ಲ ಈ ಒಂಜಿ ಅವಕಾಶ ನಮ್ಮ ಜೀವತಾವಧಿಡು ಈ ದೇವಸ್ಥಾನ ಜೀರ್ಣೋದ್ಧಾರ ಮಲ್ತ ತಿಕ್ಕುನ ಒಂಚಿನ ಅವಕಾಶ ನಿಕ್ಲೆ ತಿಕ್ಕದನು ಅಂಚೆ ಮಾತಿರಗಳ ಶುಭವಾಡು ಮರಿ ಪರೆಬಾವಿಗೆ ಆಂಡ ಆ ಮರಿತವಲೈತನ ವಿಷ ಏಪಲ ಪರೆಬಾಯ ಪುಚಿಗೆ ಇನಿ ಈ ಯಾನು ಪ್ರಥಮವಾದ ಎನ್ನ ಅಜ್ಜರು ಕೀರ್ತಿಶೇಷ ನಡುಮುಗೆರು ಸಾನ್ಶೆಟ್ರಿನ ಅಂಚನೆ ಎಂಕಲ್ನ ಅಜ್ಜಿ ನಡುಮುಗೆರು ಉಜ್ಜಕ್ಕೆ ಸಾನ್ಶೆಟ್ರು ಅಂಚನೆ ಎನ್ನ ಪಪ್ಪ ಚೆಲಡ್ಕ ದೇರನ್ ಶೆಟ್ರು ಅಮ್ಮ ಭವಾನಿನ ಯಾನು ಪ್ರಪ್ರಥಮವಾದ ಯಾನು ಮೂಲ ಎನ್ಯೋನು ನಮ್ಮ ಏತ್ಮಲ್ಲ ಜನನೆ ಆಡು ನಮ್ಮ ದುಂಬುದ ದಿನೋನು ಏಪಲ ನಮ್ಮ ಮದಪೆರ ಬಲ್ಲಿ ವಾ ಸಾಧ್ಯ ನಮ್ಮ ಬತ್ತನ ಆ ಸಾದಿನ ಖಂಡಿತ ದುಂಬುದಿಯೊಂದು ಪೋಡು ತುಟ್ಟುಡು ದಾಲಾಪುಚಿ ಓಲು ಒಗ್ಗಟ್ಟುಂಡ ಆ ಒಗ್ಗಟ್ಟು ಖಂಡಿತ ದುಂಪೇರ ಸಾಧ್ಯ ಉಂಡು ಒಂಜರೆ ವರ್ಷೋಡು ನಮ್ಮ ಬರ್ಪಿನ ಜಾತ್ರೆ ಆಯ್ ಲೆಕ್ಕನೆ ಕೆಲಸಗೂ ಜತ್ತದು ನಂಗೆ ಬುಕ್ಕದ ಜಾತ್ರೆಗೆ ಅನಗ ದೇವರು ಬಾಲಾಲಯಡುತ್ತು ಕುಲ್ತಿನ ದೇವರು ಪೋದು ನಮ್ಮ ಗುಂಡೋಡು ಕುಲ್ದೇರಿಗೆ ಆವಡು ಕುಡ್ಲಾ ಊರ್ವ ಚಿಲುಮಿದ ಅರಸು ಎಂಟರ್ಪ್ರೈಸಸ್ ಮೆಗಾ ಲಕ್ಕಿ ಸ್ಕೀಮ್ ಸೀಸನ್ 1 10ನೇ ಲಕ್ಕಿ ಡ್ರಾ ಸೋಮವಾರ ಸಂಸ್ಥೆದ ಕಾರ್ಯಾಲಯಡು ನಡೆತಂಡು 2201 ನಂಬರದ ಅದೃಷ್ಟ ಚೀಟಿತ್ತಿನ ಅಪ್ಪಿ ಪನ್ಪನಾರು ಪ್ರೆಸ್ಟೋ ಮಾರುತಿ ಕಾರ್ ಗೆಂದಿಯರು ಅರಸು ಎಂಟರ್ಪ್ರೈಸಸ್ ಉರುವ ಚಿಲಿಂಬಿಡು ಪ್ರತಿಯೊಂದು ತಿಂಗಳು ಅದೃಷ್ಟ ಚೀಟಿ ಯೋಜನೆದಿ ಒಂದು ಗಿರಾಕಿಲೆಗೆ ಎಡ್ಡೆ ಕೊಡುಗೆ ಇನಾಮ್ಲಿನು ಕೊರಂದು ಬೈದರು ಪ್ರತಿಯೊಂದು ತಿಂಗಳದ 14 ಅದೃಷ್ಟ ಚೀಟಿ ದೆಪ್ಪುರ ಕಾರ್ಯಕ್ರಮ ನಡೆತೊಂದುಂಡು ಈ ಸರ್ತಿ ಮೆಗಾ ಲಕ್ಕಿ ಸ್ಕೀಮ್ ಸೀಸನ್ 1 10ನೇ ತಿಂಗಳದ ಡ್ರಾ ಸೋಮವಾರ ಅರಸು ಎಂಟರ್ಪ್ರೈಸಸ್ ಕಾರ್ಯಾಲಯಡು ನಡೆತಂಡು 10ನೇ ಡ್ರಾ ಬಂಪರ್ ಇನಾಮು ಪ್ರೆಸೋ ಮಾರುತಿ ಇನಾಮು 2201 ನಂಬರೋಗು ಬೈತಂಡು ಈ ಅದೃಷ್ಟ ಚೀಟಿ ತಿನ್ನ ಅಪ್ಪಿ ಪನ್ಪುನಾರ್ ಕಾರ್ ಅದೃಷ್ಟದಾರ್ ಆದ್ ಮೂಡ್ದು ಬೈದೇರು ಈ ಪೊರ್ತುಡು ಸೇವ್ ಲೈಫ್ ಚಾರಿಟಬಲ್ ಟ್ರಸ್ಟ್ ದ ಅರ್ಜುನ್ ಭಂಡಾರ್ಕರ್ ಮಲ್ಲವಿನ್ನಿರಾದ್ ಪಾಲ್ದೆತ್ತೊಂದು ಎಡ್ಡೆಪ್ಪು ಬೈಕೇರು ಅರಸು ಎಂಟರ್ಪ್ರೈಸಸ್ ಉರ್ವಾ ಚಿಲುಮಿದ ಯಜಮಾನಿರು ಮನೋಜ್ ಅರಸು ಬೊಕ್ಕ ರಾಮಚಂದ್ರ ಸಾಲಿಯನ್ ಕುಟ್ಟಾರ ಪಾಕಜನ ಗಿರಾಕಿಲು ಈ ಪೊರ್ತುಡಿತ್ತೇರು ಕುಡ್ಲದ ಪುದರ್ ಪೋಯಿ ಫರ್ನಿಚರ್ ಮಾರುನ ಬೊಕ್ಕ ಪಟ್ಟುನ ಸಂಸ್ಥೆ ಬೊಕ್ಕ ಆರ್ಬಿಟರ್ ಚೇರ್ಲೆನ ನಿಘಂಟದ ಡೀಲರ್ ಆದುಪ್ಪುನ ಎಸ್ಕೆ ಟ್ರೇಡರ್ಸ್ ದ ಹೊಸ ಆಫೀಸ್ ಎಡಿ ಶರ್ಬತ್ ಕಟ್ಟೆದ ಎಂಎಸ್ ಕಾಂಪ್ಲೆಕ್ಸ್ ಶುರುವಾತಂಡು
ಎಸ್ಕೆ ಟ್ರೇಡರ್ಸ್ ಹೊಸ ಆಫೀಸ್ ಕುಡ್ಲ ಎಯ್ಯಾಡಿದ ಶರ್ಬತ್ ಕಟ್ಟೆ ಎಂಎಸ್ ಕಾಂಪ್ಲೆಕ್ಸ್ ಕಟ್ವಣಡು ಉದಿಪನ ಆತಂಡ ಸಂಸ್ಥೆ ಫರ್ನಿಚರ್ ಮಾರುನ ಬೊಕ್ಕ ಪಟ್ಟುನ ಅಂಚನೆ ಆರ್ಬಿಟರ್ ಚೇರ್ಲೆನ ನಿಘಂಟದ ಡೀಲರ್ ಆದಿತ್ತದು ಮಲ್ಲಪುದರ್ ಪಡಿತಂಡು ಕೆನರಾ ಸಂಸ್ಥೆಲಿನ ಮರ್ಯಾದಿಕಾರ್ಯಂತಿರು ಕೆನರಾ ರಂಗನಾಥ ಬಿಎನ್ಐ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಗಣೇಶ್ ಶರ್ಮಾ ಬೆದ್ರದ ಎಕ್ಸಲೆಂಟ್ ಪದವಿ ಪೂರ್ವ ಕಾಲೇಜ್ ಆಡಳಿತ ಅಧಿಕಾರಿ ಹರೀಶ್ ಶೆಟ್ಟಿ ಉದ್ಯಮಿ ಗೋಕರ್ಣನಾಥ ಇಂಚ ಮಲ್ಲ ಬಿನ್ನಿರಾದ ಇತದು ಐತಾರ ಎಯಾಡಿ ಶರ್ಬತ್ ಕಟ್ಟೆಡು ಹೊಸ ಆಫೀಸ್ ಉದಿಪನ ಆಂಡ್ ವಿವೇಕಾನಂದ ಕಾಲೇಜಿದ ಚರಣ್ ಲೋಗೋ ಬುಡುಗಡೆ ಮಲ್ತೆರು ಹೊಸ ವಿನ್ಯಾಸದ ಹೈ ಬ್ಯಾಕ್ ಚೇರ್ಲಿನ ಬಿನ್ನೆರು ಬುಡುಗಡೆ ಮಲ್ತದು ಎಡ್ಡೆಪ್ಪು ಬೈಕೇರು ಇಲ್ಲಿಯ ಪ್ರಾಯುರ್ದೆ ದೋಸ್ತಿಲಾದುಪ್ಪುನ ಸುದರ್ಶನ್ ಬೊಕ್ಕ ವರುಣ್ ಆಚಾರ್ಯ ಎಸ್ಕೆ ಟ್ರೇಡರ್ಸ್ ಸಂಸ್ಥೆಯನ್ನು ಸ್ಥಾಪನೆ ಮಲ್ತದು ನಡಪ ಒಂದುಲ್ಲೇರು ದಕ್ಷಿಣ ಕನ್ನಡ ಜಿಲ್ಲೆದೋರ್ಮೆಡು ಸಂಸ್ಥೆಗೂ ನಲ್ಪ ಡೀಲರ್ ಉಂಡು. ಗುರುಪುರ ಬಂಟೆರ್ನ ಸಂಘಗೂ ಕಾಪುದಪ್ಪೆನ ಅನುಗ್ರಹ ಉಂಡು. ಬಂಟೆರ್ನ ಭವನ ಆಪುಣುಂದು ಕಾಪು ಪೊಸಮಾರಿಗುಡಿ ದೇವಸ್ಥಾನದ ಅಭಿವೃದ್ಧಿ ಸಮಿತಿ ಗುರುಕಾರ್ಯರು ವಾಸುದೇವ ಶೆಟ್ಟಿ ಪಂತೆರು ಸಂಘದ 12ನೇ ವರ್ಷದ ಮಾಸಬೆಟ್ ಅರ್ಪಾತಿರಿಯರು. ಗುರುಪುರ ಬಂಟೆರ್ನ ಮಾತೃ ಸಂಘದ 12ನೇ ವರ್ಷದ ಮಾಸಭೆ ಸಾಧಕಿರಿಗ ತಮ್ಮನ ವಿದ್ಯಾರ್ಥಿ ವೇತನ ಕೊರ್ಪುನ ಲೇಸು ಐತಾರ ಪಿಲಿಕುಲದ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಭವನೋಡು ನಡೆತಂಡು. ಸುದರ್ಶನ ಶೆಟ್ಟಿ ಮಾತ್ರೆಲ್ಲ ಎದ್ಕೊಂಡಿರೋ. ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಇದ್ದದು ಬಂಟೆರ್ನ ಯಾನೆ ನಾಡಬಿರ್ನ ಮಾತೃ ಸಂಘದ ಗುರುಕಾರ್ಯರು ಅಜಿತ್ ಕುಮಾರ್ ರೈ ಮಾಲಾಡಿ ಲೇಸನ್ ಉದಿಪನ ಮಲ್ತೇರು. ಸ್ವಾಮೀಜಿಯರು ಆಶೀರ್ವಚನ ಕೊಡ್ದು ಬಂಟ ಸಮಾಜಡು ಶಕ್ತಿ ಉಂಡು. ಬಂಟೆರು ಜಾತ್ಯಾತೀತವಾದ ತೂಪುನಕಲು ಗ್ರಾಮೀಣ ಪ್ರದೇಶದ ಜನಕ್ಲಿಗೂ ಪ್ರೋತ್ಸಾಹ ಕೊರಿಯರೆಗಾದ ಸಂಘ ಬೋರ್ಡು ಒಂದು ಪಂಡೆರು. ದುಂಬುದ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಪಾತೆರ್ದು ಜಗತ್ತದ ಬಂಟೆರ್ನ ಸಂಘಲಿಡು ಗುರುಪುರ ಬಂಟೆರ್ನ ಸಂಘ ಅದ್ಭುತ ಕೆಲಸ ಮಲ್ತದಳು. ಬಂಟೆರ್ನ ಭವನ ಬೇಗ ಆವಡೆಂದು ಪಂಡೆರು. ಕಾಪು ಪೊಸ ಮಾರಿಗುಡಿ ದೇವಸ್ಥಾನದ ಅಭಿವೃದ್ಧಿ ಸಮಿತಿದ ಗುರುಕಾರ್ಯರು ಕಾಪು ವಾಸುದೇವ ಶೆಟ್ಟಿ ಪಾತೆರ್ದ ಗುರುಪುರ ಬಂಟೆರ್ನ ಸಂಘಗೂ ಕಾಪುದಮ್ಮನ ಅನುಗ್ರಹ ಉಂಡು. ಕಟ್ವಣ ಬೇಗ ಆಪುಂಡು ಎನ್ನಲ ಸಹಾಯ ಉಂಡು. ಸಂಘದ ಗುರುಕಾರ್ಯರು ಸಂತೋಷ್ ಶೆಟ್ಟಿ ಬೊಕ್ಕಾರಿನ ಕೂಟ ಬ್ರಹ್ಮ ಕಲಶದ 9 ದಿನಲ ಭಾರಿ ಕೆಲಸ ಮಲ್ತದನು. 9 ದಿನಟು 4 ಲಕ್ಷದ ಜನ ವನಸು ಮಲ್ತದಿತ್ತಿರಂದು ಪಂಡೇರು. ಮಲ್ಲಿಕಾ ಪ್ರಶಾಂತ್ ಪಕ್ಕಡ ಡಾಕ್ಟರ್ ಅವಿನ್ ಆಳ್ವಾ ಸೇರ್ನಂಚ
ಬಂಟ ಸಮಾಜದ ಸಾಧಕರಿಗೆ ತಮ್ಮನದ ಮರ್ಯಾದೆ ಮಲ್ತೆರು. ಬರವು ಕಲ್ಪನ ಬಿರ್ಸೆರೆಗೆ ಪ್ರತಿಭಾ ಪುರಸ್ಕಾರದ ಮರ್ಯಾದೆ ಮಲ್ತೆರು. ಜೋಕ್ಲಿಗೆ ಕಲ್ಪರೆ ಪಣೋಸಾಯ ಪಟ್ಟಿಯರು. ಶಾಸಕಿಯರು ಡಾಕ್ಟರ್ ಭರತ್ ಶೆಟ್ಟಿ, ಬೆಂಗಳೂರು ಬಂಟಿರ್ನ ಸಂಘದ ಗುರ್ಕಾರ್ಯರು ಅಶೋಕ ಶೆಟ್ಟಿ, ಶ್ರೀ ಕಟೀಲು ಡೆವಲಪರ್ಸ್ದ ಗಿರೀಶ್ ಶೆಟ್ಟಿ, ಕುಡ್ಲಾ ತಾಲೂಕು ಬಂಟಿರ್ನ ಸಂಘದ ಗುರ್ಕಾರ್ಯರು ರವಿರಾಜ ಶೆಟ್ಟಿ, ಅರಳ ಕನ್ಸ್ಟ್ರಕ್ಷನ್ದ ರಂಜನ್ ಶೆಟ್ಟಿ, ನವೋದಯ ಸ್ವಸಹಾಯ ಸಂಘದ ಕಾರ್ಯತೋವನಾಧಿಕಾರಿ ಪೂರ್ಣಿಮಾ ಶೆಟ್ಟಿ, ಶಿವಚರಣ್ ಶೆಟ್ಟಿ, ಉಮಾವತಿ ಶೆಟ್ಟಿ, ನಾಡಾಜೆಗುತ್ತು, ಶಾಂತರಾಮ ಶೆಟ್ಟಿ, ಸತೀಶ್ ಶೆಟ್ಟಿ ಬೊಂಬಾಯಿ ಬಿನ್ನಿರಾದ್ ಪಾಲ್ದೊಂಡರು. ಗುರುಪುರ ಬಂಟಿರ್ನ ಮಾತೃ ಸಂಘದ ಗುರ್ಕಾರ್ಯರು ಸಂತೋಷ ಶೆಟ್ಟಿ ಹೊಸಳಕ್ಕೆ ಗುರ್ಕಾರ್ಮಿ ವಹಿಸದಿದ್ದರು. ಸಂಘದ ಕಾರ್ಯಂತಿರು ಜಯರಾಮರಾಯಿ, ಪಣವದ ಗುರ್ಕಾರ್ಯರು ಸತ್ಯಾನಂದ ಶೆಟ್ಟಿ, ಪೊಂಜುಲಿನ ಸಂಘದ ಗುರ್ಕಾರ್ದಿ ಇಂದಿರಾಕ್ಷಿ ಶೆಟ್ಟಿ ಇಂಚ ಪದಾಧಿಕಾರಿಗಳ ಬೊಕ್ಕ ಸದಸ್ಯರು ಲೀಸ್ಡ್ ಪಾಲ್ದೊಂಡರು. ಬಂಟರ ಮಾತೃ ಸಂಘ ಒಂಜಿ ಪೆರ್ಮೆದ ಸಂಘಟನೆಯಾದ ಗುರುಪುರದ ಊರುಡು ಈ ಸಂಘ ಬುಳೆತನ ಬಂದ್ರೆಗೆ ಬಹಳ ಖುಷಿ ಆಪುಂಡು. ಸಮಾಜದ ಶಕ್ತಿ ಉಂಡು. ಸಾಮಾನ್ಯವಾದ ಬಂಟ ಸಮಾಜ ಜಾತ್ಯಾತೀತವಾದ ಚಿಂತನೆ ಬತ್ತಿನ ಸಮಾಜ. ಜಾತಿನ ತೂಪುನ್ ಬಹಳ ಕಮ್ಮಿ ಅಕ್ಲು ಬ್ಯಾತಕ್ಲೇನು ಹೆಚ್ಚಿಗೆ ತೂಪೇರು ಒಂದು ಅನ್ವರ್ಥವಾದ ಬತ್ತನ ವಿಷಯ. ಅಂಡ ಸಾಮಾನ್ಯವಾದ ನಮನ ಜೋಕ್ಲೆಗ್ ಅಥವಾ ಸಮಾಜದ ವ್ಯವಸ್ಥೆದ ಉಲೈ ಶಿಕ್ಷಣಕ್ಕೆ ಪೋವಡುಂದಾಂಡ ಆ ಶಿಕ್ಷಣನ ಎಂಚ ಪಡೆವನು ಪನ್ಬುನೆತ್ತ ಬಗ್ಗೆಡು ಅಳುಕು ಅಥವಾ ಸಾಮಾನ್ಯವಾದ ಗ್ರಾಮೀಣ ಪ್ರದೇಶದ ಜೋಕ್ಲು ಬತ್ತೆರಡ ಅಕ್ಲಿಗೆ ಆ ಸಹಾಯ ಪ್ರೋತ್ಸಾಹ ತಿಕ್ಕುಜ್ ಬನ್ಬುನ ಒಂದು ವ್ಯವಸ್ಥೆಗೆ ಪ್ರತಿಭಾ ಅನ್ವೇಷಣದ ಮುಖಾಂತರ ಆ ಪ್ರತಿಭೆಲೇನು ಪ್ರೋತ್ಸಾಹ ಮಂತದ್ದು ಅಕ್ಲಿಗೆ ವಿದ್ಯಾರ್ಥಿ ವೇತನ ಕೊರದು ಸ್ಕಾಲರ್ಶಿಪ್ ಆ ಜೋಕ್ಲೇನು ಬುಳೆಪಾವುಡು ಪನ್ಬುನ ಈ ಒಂದು ಚಿಂತನೆದ ಒಟ್ಟಿಗೆ ಗುರುಪುರ ಬಂಟರ ಮಾತೃ ಸಂಘ ಬುಳೆ ಒಂದು ಬತ್ತನು ಗೆಲುವುಗು ವಿಜಯ ಅನುಪುದರು. ವಿಜಯದ ಹೆಚ್ಚ ಸಾಧನೆ ಮಲ್ತಂಡ ಇತಿಹಾಸ ನಿರ್ಮಾಣ 16 ವರ್ಷದ ಕಾಲಡು ಪದ್ಯದೀತಿ ಬಂಟ್ರ ಸಂಘ ಇಡೀ ಒಂದು ಇತಿಹಾಸ ನಿರ್ಮಾಣದ ಕೆಲಸನ ಮಲ್ದನ ನೆಕ್ಕ ಅಭಿನಂದನೆ ಅಭಿವಂದನೆ ಸಲ್ಲಿಸಲು. ಇನ್ನು ಜಗತ್ತದ ಬಂಟ್ರ ಸಂಘಡು ಗುರುಪುರದ ಬಂಟ್ರ ಸಂಘ ಒಂದು ಎಲ್ಲಿಯ ಶಬ್ದ ಅದು ಮಿನುಗೊಂದುಂಡು. ಆ ಮಿನುಕೆರ 16 ಜನಕಲ್ಲ ಸಹಕಾರಲ ಉಂಡು. ಇನ್ನು ಜಗತ್ತದ ಬಂಟ್ರ ಸಂಘಡು ಗುರುಪುರ ಬಂಟ್ರ ಸಂಘ ಒಂದು ಇತಿಹಾಸ ನಿರ್ಮಾಣ ಮಲ್ದನ ಪುದರ್ನ ಶಾಶ್ವತವಾದೀತನು. ಐಕ ಸಾಂಸ್ಕೃತಿಕ ಲೋಕಡ್ಲ ಸಾಂಸ್ಕೃತಿಕವಾದಲ ಜವಣೆರ ನಿರ್ಮಾಣ ಮಲ್ಪುನ, ಶೈಕ್ಷಣಿಕವಾದ ಅಕ್ಲಿಗೆ ಶಕ್ತಿ ಕೊರ್ಪುಣ, ಧಾರ್ಮಿಕ ನಂಬಿಕೆಲೇನು ಪುಟ್ಟಾವನ, ನಮ್ಮ ಸಮಾಜ ಎಂಚಿನ ತೆರಿಪಾವನಂಚತನ ಕಾರ್ಯ ಬಂಟ್ರ ಸಂಘ ಗುರುಪುರದ ಆತನ ಅಭಿನಂದನೆ ಶುಭಾಡು. ಗುರುಪುರ ಮಾತೃ ಸಂಘದ 12ನೇ ವಾರ್ಷಿಕೋತ್ಸವಡು ಒಂದು ಯಾನ ಅತಿಥಿಯಾದ ಬರ್ರೆ ಕಾರಣ ಕಾಪುದಮ್ಮ. ಹೆಚ್ಚಿನ ಅಂಶ ಕಾಪುದಮ್ಮನ ಈ ಪುದರ್ದ ಒಟ್ಟೋಡು ಈ ಗುರುಪುರ ಬಂಟರ ಸಂಘ ದಾದನ ಒಂಜಿ ಕನೆಕ್ಷನ್ ಬೈದನೆ ಎನ್ನ ನಂಬಿಕೆದ ಪ್ರಕಾರ ಪಣೋಟ ಈ ಸಂದರ್ಭೋಡೆ ಸಂಘದ ಕಟ್ಟಡಗೂ ಪಿದಾಡ್ದೇರು ಖಂಡಿತ ಕಾಪುದಮ್ಮನ ಅನುಗ್ರಹ ಈ ಗುರುಪುರ ಬಂಟರ ಸಂಘವು ಖಂಡಿತ ಉಂಡು ಪಣೊಂದು ಯಾನ್ ಎನ್ನ ವೈಯಕ್ತಿಕ ನೆಲೆ ಇಟ್ಲ ಯಾನ್ ಅಗಲ್ನ ಒಟ್ಟು ಉಪ್ಪು ಪಂದು ಮಾತೆರೆಗ ಒಂದಿಸದ ಎನ್ನ ಪಾತ್ರ ಮುಗಿತು. ಕಾಶಿಮಠ ಸಂಸ್ಥಾನದ ಹಿರಿಯ ಗುರು ಶ್ರೀಮದ್ ಸುಧೀಂದ್ರ ಸ್ವಾಮೀಜಿಯರ್ನ ಶತಮಾನೋತ್ಸವದ ಪೊರ್ತುಡು ಶ್ರೀಮದ್ ಸಂಯಮೀಂದ್ರ ತೀರ್ಥ ಸ್ವಾಮೀಜಿಯರ್ನ ಮಾರ್ಗದರ್ಶನಡು ಪ್ರತಿಯೊಂದು ಇಲ್ಲಡು ಭಜನಾ ಮಹೋತ್ಸವ ಸುರುಮಲ್ತದೇರು. ಐತಾರ ಕುಡ್ಲದ ಬಂಡಾರ್ಕರ್ಸ್ ಬ್ರದರ್ಸ್ ಸಂಸ್ಥೆದ ಇಲ್ಲಡು ಕಾರ್ಯಕ್ರಮ ನಡೆತಂಡ. ಕುಡ್ಲಡು ಐತಾರ ಗೌಡ ಸಾರಸ್ವತ ಸಮಾಜದ ಇಲ್ಲಡು ಕಾಶಿಮಠ ಸಂಸ್ಥಾನದ ಕರಿದು ಪೋಯಿನ ಹಿರಿಯ ಗುರು ಶ್ರೀ ಸುಧೀಂದ್ರ ತೀರ್ಥರೆನು ಸುಗಿತೊಂದು ಭಜನಾ ಮಹೋತ್ಸವ ಸುರುವಾಂಡ್. ಘರ್ ಭಜನಾ ಕಾರ್ಯಕ್ರಮಟ್ಟು ಐತಾರ ಬಯ್ಯಗ್ ವೇದ ಮಂತ್ರದ ಒಟ್ಟುಗು ಭಜನೆ ಪಂಡೊಂದು ಬಂಡಾರ್ಕರ್ಸ್ ಬ್ರದರ್ಸ್ ಗುರುಪ್ರಸಾದ್ ಬಂಡಾರ್ಕರ್ ಸುಕೃತ್ ಬಂಡಾರ್ಕರ್ರೆನ ಇಲ್ಲಡು ವ್ಯಾಸೋಪಾಸನೆ ಗುರು ಗುಣಗಾನ ಭಕ್ತಿ ಶ್ರದ್ಧೆಡೆ ನಡೆತಂಡ. ಸಮಾಜದ ಪೊಂಜೋಲೆಡ್ದು ವ್ಯಾಸೋಪಾಸನೆ ಸುರುವಾದ ಶ್ರೀ ವೀರ ವೆಂಕಟೇಶ ಭಜನಾ ಮಂಡಳಿದಕಲು ಭಜನಾ ಕಾರ್ಯಕ್ರಮ ನಡೆಪಾಯರು. ರಥಬೀದಿ ಶ್ರೀ ವೆಂಕಟರಮಣ ದೇವಸ್ಥಾನದ ಪ್ರಧಾನ ಪೂಜೆ ಮಲ್ಪುನ ಚಂದ್ರಕಾಂತ್ ಭಟ್ ಗುರುಕ್ಲೇನು ಪುಗಾರಿಯರು. ಶ್ರೀನಿವಾಸ ನಿಗಮಾಗಮ ಪಾಠಶಾಲೆದ ಜೋಕುಲು ವೇದಘೋಷ ಪಾಡಿಯರು. ಒಂದುವೇ ಪೊರ್ತುಡು ಶಾಸಕರು ವೇದವ್ಯಾಸ ಕಾಮತೆರೆಗೂ ಮೆಚ್ಚುಗೆದ ಮರ್ಯಾದೆ ಮಲ್ತೆರು. ಡಾಕ್ಟರ್ ಮಾನಂದ ಮಲ್ಯರು ಶ್ರೀ ಸ್ವಾಮಿಲಿನ ಸೇವೆನು ಸ್ವಾರ್ಥದಂತೆ ಮಲ್ತೊಂದಿತ್ತದು ಅರಿಗೂ ತಮ್ಮನದ ಮರ್ಯಾದೆ ಮಲ್ತೆರು. ಸುಧೀರ್ ಭಟ್ ಪೂಜೆ ಮಲ್ತೆರು. ಆಕೆರಿಗೂ ಸಮಾಜದ ಮಾತಾ ಬಂಧುಲು ಶ್ರೀಮದ್ ಸುಧೀಂದ್ರ ತೀರ್ಥ ಸ್ವಾಮಿಲಿನ ಆಶೀರ್ವಾದ ದೆತೊಂಡೆರು. ಸಮಾಜದ ಪಾಕಜನ ನಾಯಕಿಯರು ಈ ಪೊರ್ತುಡಿತ್ತೆರು.
ಕೀರ್ತಿಶೇಷ ಶ್ರೀಮದ್ ಸುಧೀಂದ್ರ ತೀರ್ಥ ಸ್ವಾಮೀಜಿಲಿನ ಶತಮಾನೋತ್ಸವ ಲೆಕ್ಕೊಡು ಶ್ರೀ ಕಾಶಿ ಮಠ ಸಂಸ್ಥಾನದ ಇತ್ತೆದ ಶ್ರೀಮದ್ ಸಂಯಮೇಂದ್ರ ತೀರ್ಥ ಸ್ವಾಮೀಜಿಲು ಈ ಇಲ್ಲ ಇಲ್ಲಡು ಭಜನಾ ಮಹೋತ್ಸವ ನಡಪಾಯರೆ ತೆರಿಪಾದಿತ್ತೆರು. भाग्य मॅडम तंगेले शतमानोत्सवाचे कालाक संगीतमगा संयमीन स्वाम्यानस्कना प्रेरणा दिवनिगम तन्ने मार्गदर्शन दिवनिगम सर्व कಡೆ नस्कनाजी भजन की तशी जस्कना पादुका पूजन के सर्व कोरकादलेक तंगेले आशीर्वाद हाकिದ್ರೆ कोरकादलेला भाग्य तंगेल निमित्त आमका मिळालस कसं की आजी चढ समूहाच्या सगळी आमगे समाज पुराजन आमतस आमगे स्वामान कसकसन केला खंचरी तर आमगे समाज बरे पण हाकिದ್ರೆ त्रिकाल पूजन कोणता व्यास रघुपती नरशिवालागी कसं मग कोण आशीर्वाद केला त्या सर्व आमगे पेंटे का त्या मात्र सगळे आमगे समाज आम्हाला हे दोन उतरना सर्व रितरसना अनुग्रह केला त्यांनी सर्वांग बळ दिलंस चांगे गौरवारसना जीवन केलेलं कसनाजी आमगे समाज ಆಮೇಲೆ ಗೌಡ ಸರಸ್ವತಿ ಆಜೆಗೆ ಕೀರ್ತಿ ಮಾಂಡಲ ವೇ ಮಾಡಿದರೆ ಸುಧೀಂದ್ರ ತೀರ್ಥಸ್ವಾಮಿಗಳ ಆಶೀರ್ವಾದ ಮುಡೆ. ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ದೇವರ ಸ್ವಾಮೀಜಿಗಳ ಒಂದು ನಿರಂತರವಾದಂಥ ಸೇವೆ ಕಾರ್ಯಗಳನ್ನು ಮಾಡುವ ಅವಕಾಶ ಸಿಕ್ಕಿದ್ದನ್ನು ಸದುಪಯೋಗ ಮಾಡಿಕೊಳ್ಬೇಕು ಅಂತೇಳುವಂಥ ಚಿಂತನೆ ನಮ್ಮೆಲ್ಲರಲ್ಲಿದೆ. ಹಾಗಾಗಿ ಇವತ್ತು ಭಂಡಾರ್ಕರ್ ಸಹೋದರರು ವಜ್ರೇಶ್ವರಿ ಅಪಾರ್ಟ್ಮೆಂಟ್ ವಿಠೋಬಾ ದೇವಸ್ಥಾನ ರಸ್ತೆಯಲ್ಲಿ ನಮಗೆ ಆಮಂತ್ರಣವನ್ನು ಕೊಟ್ಟು ನಮ್ಮ ಆತ್ಮೀಯ ಮಿತ್ರರು ನನ್ನ ಶಾಲೆಯ ಸಹಪಾಠಿ ಅವರು ಆಮಂತ್ರಣ, ಅದೇ ರೀತಿ ಈ ಅಪಾರ್ಟ್ಮೆಂಟ್ನ ಪ್ರಮುಖರಾಗಿರುವಂಥ ವೇಣುಗೋಪಾಲ್ ಶೆಣೆಯವರು, ಗಣೇಶಣ್ಣವರು ಎಲ್ಲರ ಆಮಂತ್ರಣ ಪ್ರಕಾರ ಇಲ್ಲಿ ಇವತ್ತು ಬಂದು ಈ ಕಾರ್ಯಕ್ರಮದ ಭಾಗವಹಿಸಿಕೊಂಡು ಸ್ವಾಮೀಜಿಯವರ ಆ ಒಂದು ವಿಶೇಷವಾದಂಥ ಕಾರ್ಯಕ್ರಮದ ಪೂಜಾ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಇವತ್ತು ನಾವೆಲ್ಲರೂ ಭಾಗವಹಿಸ್ತಾ ಇದ್ದಾವೆ. ಯಾರೆಲ್ಲ ಈ ಸ್ವಾಮೀಜಿಗಳ ಈ ರೀತಿಯ ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರಿಗೆಲ್ಲರಿಗೂ ಆ ಭಗವಂತ ಸ್ವಾಮೀಜಿಯವರ ಕೃಪಾಕಟಾಕ್ಷ ದೊರಕಲಿ, ಅವರ ಮನೆಗೆ ಬೆಳಗಲಿ, ಅವರಿಗೆ ಮನೆಗಳಿಗೆ ಇನ್ನಷ್ಟು ಉಲ್ಲಾಸ, ಸಂತೋಷ, ಆರೋಗ್ಯ ಕೊಡುವಂಥ ರೀತಿಯ ವಾತಾವರಣ ಸೃಷ್ಟಿಯಾಗಲಿ. ಅದರ ಮುಖಾಂತರ ಹಿಂದೂ ಸಮಾಜ ದೇವರಿಗೆ ಸ್ವಾಮೀಜಿಗಳಿಗೆ ವಿಶೇಷವಾದಂಥ ಒಂದು ಗೌರವವನ್ನು ಕೊಡುವಂಥ, ಭಕ್ತಿಯನ್ನು ಕೊಡುವಂಥ ಸಮಾಜ ಗೌಡ ಸರಸ್ವತಿ ಸಮಾಜ. ಅದಕ್ಕಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಬರೌಡ್ದು ಮಾತ್ರ ಜೀವನ ಗೆಲ್ಮೆ ಪಡೆಯರ ಸಾಧ್ಯ ಅಂದು ಪೇರೋಡ್ ಅಬ್ದುಲ್ ರೆಹಮಾನ್ ಸಕಾಫಿ ಪಂತಿರು ಉಳ್ಳಾಲ ಕೇಂದ್ರ ಜುಮ್ಮಾ ಪಳ್ಳಿಡು ನಡತಿನ ಸೈಯದ್ ಫಜಲ್ ಕೋಯಮ್ಮ ತಂಗಳ್ ಕೂರತ್ರೇನ ಆಂಡ್ ನೇರ್ಚೆ ಕಾರ್ಯಕ್ರಮಟ್ಟು ಅರಪಾತಿರಿಯರು. ಉಳ್ಳಾಲದ ಕೇಂದ್ರ ಜುಮ್ಮಾ ಪಳ್ಳಿ ಬೊಕ್ಕ ಸೈಯದ್ ಮದನಿ ದರ್ಗಾ ಸಮಿತಿ ದಾನೆಲೆಟ್ ಸೈಯದ್ ಫಜಲ್ ಕೋಯಮ್ಮ ತಂಗಳ್ ಕೂರತ್ರೇನ ಆಣ್ ನೇರ್ಚೆ ಕಾರ್ಯಕ್ರಮ ಉಳ್ಳಾಲದ ಕೇಂದ್ರ ಜುಮ್ಮಾ ಪಳ್ಳಿಡು ನಡೆತಿಂಡು. ಒಡಿಪು ಸಂಯುಕ್ತ ಕಾಜಿ ಅಬ್ದುಲ್ ಹಮೀದ್ ಮುಸ್ಲಿಯಾರ್ ಮಾಣಿ ದುವಾ ನಡಪಾದ ಕಾರ್ಯಕ್ರಮ ಉದಿಪನ ಮಲ್ತೆರು. ಪೇರೋಡ್ ಅಬ್ದುಲ್ ರೆಹಮಾನ್ ಸಕಾಫಿ ಪಾತಿರ್ದು ಬರಬುಡ್ದು ಮಾತ್ರ ಬದುಕು ಗೆಲ್ಮೆ ಪಡೆಯರ ಸಾಧ್ಯ ಅಂತ ಪಂಡೆರು. ಅಬ್ದುಲ್ ಲತೀಫ್ ಸಕಾಫಿ ಧಾರ್ಮಿಕ ಉಪನ್ಯಾಸ ಕುರಿಯರು. ಬಿಜೆ ಹನೀಫ್ ಹಾಜಿ ಗುರ್ಕಾರ್ಮೆ ವಹಿಸದಿದ್ದರು. ಸೈಯದ್ ಜಲಾಲುದ್ದೀನ್ ಅಲ್ ಅದಿ ತಂಗಳ್ ಉಜಿರೆ ಮುಗಿತಲ ದುವಾ ನಡಪಾದ ಕೊರಿಯರು. ಸೈಯದ್ ಅಖ್ತರ್ ಹುಸೇನ್ ಜಿಸ್ಟಿ ಬುಜಾಪುರ ಪಟ್ಲ ಪಳ್ಳಿದ ಕತೀಬ್ ಮೊಹಮ್ಮದ್ ಫೈಜಿ, ಕೋಡಿ ಜುಮ್ಮಾ ಪಳ್ಳಿದ ಕತೀಮ್ ಆತಮ್ ಫೈಜಿ, ಹುಸೇನ್ ಸಾದಿ ಮುಫತ್ತಿಶ್, ಸೈಯದ್ ಕುಬೇಬ್ ತಂಗಳ್, ಕೇಂದ್ರ ಜುಮ್ಮಾ ಪಳ್ಳಿದ ಕತೀಬ್ ಅಬ್ದುಲ್ ಮಜೀದ್ ಪಾಳಿಲಿ, ಕಾಮಿಲ್ ಸಕಾಫಿ, ಐಸಂ ഷാക്കിർ ഹാസി ಕಾರ್ಯಕ್ರಮಟ್ಟು പാൽദിത്തൊണ്ടിരോ. ബഹുമാനപ്പെട്ട നമ്മുടെ ശേഖുന പേരോട് ഉസ്താദ്, അതേപോലെ തന്നെ നമ്മുടെ ശേഖുന സുൽത്താനുലമായ ഉസ്താദ്, അതുപോലെ തന്നെ മറ്റുള്ള വലിയ വലുതായിരിക്കുന്ന പണ്ഡിതന്മാർ, അവർ ഈ ദുനിയാവിലൊക്കെ വന്നിട്ട് അവർ വലിയ അടയാളമോടെ ഉണ്ടാക്കിയിട്ടുണ്ട്. അത് മരിച്ച് എത്ര കാലം കഴിഞ്ഞാലും അത് ജനങ്ങളെ മനസ്സിൽ നിന്ന് പോവാത്ത നിരക്കുള്ള അടയാളങ്ങളാക്കി വെച്ചിട്ടാണ് അവർ ഒക്കെ ഇവിടുന്ന് പോകുന്ന സമയത്ത്. അത് അള്ളാഹു സുബ്ഹാനഹു തആല എല്ലാ സുന്നത്ത് ജമാഅത്തിൻ്റെ സ്ഥാപനങ്ങളെ അള്ളാഹു ഉയർച്ചയിലേക്ക് ആക്കുമാറാകട്ടെ. ബഹുമാനികളെ, ഇന്നിപ്പോൾ ഈ ഒരാണ്ട് എന്നല്ല പറയുമ്പോൾക്ക് നമ്മൾക്ക്
വെറും ഒരു ചോറ് വഹിച്ചിട്ട് പോകുന്ന ഒരു ഏർപ്പാടല്ല. കാര്യമായിട്ട് ഇവിടെ എന്താ വെച്ചെങ്കിൽ ഒരാൾക്ക് ആട് കഴിക്കുമ്പോൾ നമ്മളെ ഓർമ്മിപ്പിക്കുന്നത് എന്താണ്, അവരെ പോലെ നമ്മളും ഇതുപോലെ തന്നെ മരിക്കാനുണ്ട് എന്നുള്ള സംഗതിയാണ്. അതിനു വേണ്ടിയിട്ടാണല്ലോ ഇപ്പോൾ ഈ സിയാറത്തിനെ സുന്നത്താക്കിയത്. നേരത്തെ തീരെ ഒന്നിനും കഴിവില്ലാത്ത ചിലർ വലിയ ധനാഢ്യന്മാരാകുന്നു. അങ്ങനെ ധാരാളം മാറ്റങ്ങൾ, ഈ ലോകം തന്നെ മാറ്റത്തിനുള്ളതാണല്ലോ. അല്ലാലും മുത്തകയിരുന്നാണ് കുട്ടികൾ ചെറുപ്പത്തിലേ പഠിക്കൽ, മാറിക്കൊണ്ടിരിക്കുന്ന ഒരു സംഗതിയാണ്. അങ്ങനെ മാറ്റങ്ങളുണ്ടാകുന്നു. എന്നാൽ ഖാലിദീന ഫീഹാ അബദാ, എന്നെന്നും സന്തോഷത്തിൽ ജീവിക്കാനുള്ള ഒരു ലോകം, അതാണ് സ്വർഗലോകം. സാധുക്കളായ നമ്മളൊന്നും അതിന് അർഹരാണ് എന്ന ഒരു അവകാശവാദം നമുക്ക് ആർക്കും ഇല്ല. അള്ളാഹുവിൻ്റെ മഹ്ലായ ഫള് കൊണ്ട്, അവൻ്റെ ഔദാര്യം കൊണ്ട്, അവൻ്റെ കൃപ കൊണ്ട് അള്ളാഹു തആല നമുക്ക് സ്വർഗം നൽകുമാറാകട്ടെ. ಕರಾವಳಿ ಜಿಲ್ಲೆಯಲ್ಲಿಡು ಕಾಂಗ್ರೆಸ್ ಅಭಿಪ್ರಾಯ ಭೇದ ಸೃಷ್ಟಿ ಆವಂದಿನಂಚ ಕಣ್ಣು ದೀವೊಡುಂದು ಕೆಪಿಸಿಸಿ ಪ್ರಧಾನ ಕಾರ್ಯಂತಿರು ಪದ್ಮರಾಜ್ ಆರ್ ಪೂಜಾರಿ ಪಂತೆರು ಕರ್ನಾಟಕ ಸರ್ಕಾರದ ಪಿರವರಿದಿನ ವರ್ಗೊಲಿನ ಆಯೋಗದ ಸದಸ್ಯರಾಯಿನ ಪ್ರತಿಭಾ ಕುಳಾಯಿದರೆಗೂ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಪೈನ ತಮ್ಮನದ ಲೇಸಡು ಆರ್ಪಾತಿರಿಯರು. ಕರ್ನಾಟಕ ರಾಜ್ಯ ಪಿರವರಿದಿನ ವರ್ಗೊಲಿನ ಆಯೋಗದ ರಾಜ್ಯ ಸದಸ್ಯರಾಯಿನ ಪ್ರತಿಭಾ ಕುಳಾಯಿದರೆಗೂ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ನೆಲೆಟ್ಟು ತಮ್ಮನದ ಮರ್ಯಾದೆ ಲೇಸು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಸಭಾಂಗಣಡು ನಡೆತಂಡು. ಗ್ರಾಮ ಪಂಚಾಯತ್ ಸದಸ್ಯರಾಯಿನ ಮೊಹಮ್ಮದ್ ಕುಂಜಿ, ಮುಸ್ತಫಾ ಮುನ್ನೂರು, ಕಾಂಗ್ರೆಸ್ದ ಬೇತೆ ಬೇತೆ ಘಟಕಗಳಿಗೆ ಗುರ್ಕಾರ್ಯರಾಯಿನ ಆಶ್ರಫ್ ಕೆಸಿ ರೋಡು, ವಿವೇಕಾನಂದ ಎಸ್ ಅನಿಲ್, ಆಶ್ರಫ್ ಉಳ್ಳಾಲ, ಅಮಿತಾ ಅಶ್ವಿನ್, ಫರ್ವೀನ್ ಸಾಜಿದಾ, ಶಾಲಿನಿ ಶೆಟ್ಟಿ, ತುಳಸಿ ಗಟ್ಟಿ, ಆತಿಕಾ, ಲತಾ ವಿಶ್ವನಾಥ್, ಆಯಿಷಾ ಕೋಟೆಕಾರ್, ಪಟ್ಟಣ ಪಂಚಾಯತ್ ಸದಸ್ಯರು ಸಫಿಯಾ, ಮ್ಯಾಥ್ಯೂಸ್ ಡಿಸೋಜಾ ಮಕ್ಕಳಿಗೆ ತಮ್ಮನದ ಮರ್ಯಾದೆ ಮಲ್ತಿರು. ಕೆಪಿಸಿಸಿ ಕಾರ್ಯಂತಿರು ಪದ್ಮರಾಜ್ ಆರ್ ಪೂಜಾರಿ ಪಾತಿರ್ದು ಕಾಂಗ್ರೆಸ್ ಪಕ್ಷ ಪಾಕ ಜನ ನಾಯಕರಿಗೂ ಮಲ್ಲ ಜವಾಬ್ದಾರಿ ಕೊಡ್ತುಂಡು. ಪಕ್ಷದ ಅಭಿವೃದ್ಧಿಗೂ ಹೊಂದದು ಕಾರ್ಯ ಮಲ್ತದ ಜವಾಬ್ದಾರಿನ ನಡಪಾಡು. ಕರಾವಳಿ ಜಿಲ್ಲೆಯಲ್ಲಿಡು ಕಾಂಗ್ರೆಸ್ ಅಭಿಪ್ರಾಯ ಭೇದ ಸೃಷ್ಟಿ ಆವಂದಿನಂಚ ಕಣ್ಣು ದೀವೊಂದುಂಡು ಎಂದು ಪಂಡಿರು. ದುಂಬದ ಶಾಸಕರು ಶಕುಂತಲಾ ಶೆಟ್ಟಿ, ಮುಸ್ತಫಾ ಮಲಾರ್, ದಿನೇಶ್ ರೈ ಕಾರ್ಯಕ್ರಮ ಉದ್ದೇಶಿಸಾದ ಪಾತಿರಿಯರು. ಕಾಂಗ್ರೆಸ್ ನಾಯಕರು ಪ್ರಕಾಶ್ ಕುಂಪಲ, ಸುರೇಶ ಭಟ್ನಗರ, ರಾಜ ವಕ್ಫ್ ಬೋರ್ಡ್ ಸದಸ್ಯರು ರೆಹಮಾನ್ ಕೋಡಿಜಾಲ್ ಕಾರ್ಯಕ್ರಮಟ್ಟು ಪಾಲ್ಗೊಂಡಿರು. ನಿಮ್ಮ ಸಾಮರ್ಥ್ಯವನ್ನು ಅರಿತು ಪಕ್ಷ ನಿಮಗೆ ಈ ಜವಾಬ್ದಾರಿಗಳನ್ನು ಕೊಟ್ಟಿದೆ. ನಿಮ್ಮ ಮೇಲೆ ಬಹಳಷ್ಟು ನಂಬಿಕೆಗಳನ್ನು ಇಟ್ಟುಕೊಂಡಿದೆ. ಆ ನಂಬಿಕೆಗಳು ಹುಸಿಯಾಗದಂತೆ ನೀವು ಕೆಲಸಗಳನ್ನು ನಿರ್ವಹಿಸಿ ಈ ಪಕ್ಷವನ್ನು ಬಲಿಷ್ಠವಾಗಿ ಸಂಘಟನೆ ಮಾಡ್ತೀರಿ ಅನ್ನುವಂಥ ಧೈರ್ಯ ಪಕ್ಷದ ನಾಯಕರುಗಳಿಗೆ ಇದೆ. ಅದನ್ನು ನೀವು ಖಂಡಿತವಾಗಿ ಮಾಡ್ತೀರಿ ಅಂತ ಹೇಳಿ ನಿಮ್ಮನ್ನು ನಾನು ಹೃದಯಪೂರ್ವಕವಾಗಿ ಅಭಿನಂದಿಸಿ ನಿಮಗೆ ಶುಭ ಹಾರೈಸುತ್ತಿದ್ದೇನೆ. ಯಾವ ಹಿಂದುಳಿದ ವರ್ಗ ಇರ್ಬೋದು, ಅಲ್ಪಸಂಖ್ಯಾತ ಇರ್ಬೋದು, ಮಹಿಳಾ ಇರಬಹುದು, ಎಲ್ಲ ಘಟಕಗಳು ಒಂದಾಗಿ ಹೀಗೆ ದುಡಿದರೆ ಮಾತ್ರ ನಾವು ಯಾವತ್ತೂ ಗಟ್ಟಿಯಾಗಿರ್ತೇವೆ. ಗಟ್ಟಿ ಆಗಬೇಕು. ಯಾವುದೇ ಕಾರಣಕ್ಕೆ ಯಾರು ಇವತ್ತು ಸ್ಥಾನವನ್ನು ಬಿಟ್ಟು ಕೊಡ್ತೀರಾ, ಯಾರು ಇದನ್ನು ಪಡ್ಕೊಳ್ತೀರಾ, ಜೊತೆಯಾಗಿದ್ದು ಹಿರಿಯರು ಅಣ್ಣ ತಮ್ಮಂದರ ಹಾಗೆ, ಅಕ್ಕ ತಂಗಿಯರ ಹಾಗೆ ಜೊತೆಯಾಗಿ ಇದ್ದು ಪಕ್ಷವನ್ನು ಕಟ್ಟಿ ಯಾರು ಬಂದರೂ ಮಂಗಳೂರು ಕ್ಷೇತ್ರವನ್ನು ಬದಲಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಪರ್ಮನೆಂಟ್ ನಮ್ಮದು ಅಂತ ಮಾಡುವಂತಹ ತಾಕತ್ತು ಎಲ್ಲ ನಮ್ಮ ಕಾರ್ಯಕರ್ತರಲ್ಲಿ ಇರುವಂಥದ್ದು. ಈ ಫ್ರೀಡಮ್ ಆಗಿರ್ಬೋದು. ಯಾಕೆಂದರೆ ನಾನು ಏನಾದರೂ ಮಾತಾಡಬೇಕು ಅಥವಾ ಏನಾದರೂ ಮಾಡಬೇಕು ಅಂತಾದರೆ ನನಗೆ ಇಲ್ಲಿ ಯಾರ ಹತ್ರ ಕೇಳುವ ಅಗತ್ಯ ಇಲ್ಲ. ನನಗೆ ಅಷ್ಟು ಫ್ರೀಡಮ್ ಕೊಟ್ಟಿದ್ದಾರೆ. ನಾನು ಯಾರ ಹತ್ರ ಅದರ ನಂತರ ನಾನು ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಾದರೆ ಯಾವತ್ತೂ ಎಲ್ಲರೂ ನನ್ನ ಜೊತೆ ನಿಂತಿದ್ದಾರೆ. ಪಕ್ಷದ ಋಣ ಖಂಡಿತವಾಗಿ ನನಗೆ ತುಂಬ ಇದೆ. ಅದನ್ನು ನಾನು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಎಷ್ಟೋ ಜನ 40 ವರ್ಷದಿಂದ, ಎಷ್ಟೋ ಜನ 30 ವರ್ಷಗಳಿಂದ ದುಡಿತಾ ಇದ್ದೀರಿ. ಆದರೆ ಇನ್ನೂ ನಿಮಗೆ ಅವಕಾಶ ಸಿಕ್ಕಲಿಲ್ಲ. ಸಮಯ ಬರ್ತದೆ, ಎಲ್ಲರಿಗೂ ಅವಕಾಶ ಖಂಡಿತವಾಗಿ ಸಿಗ್ತದೆ. ಅದರಲ್ಲೂ ಮಹಿಳೆಯರಿಗಂತೂ ಇನ್ನೂ ಅವಕಾಶಗಳು ಜಾಸ್ತಿ ಇದೆ. ಇನ್ನು ಮುಂದಿನ ದಿನಗಳಲ್ಲಿ
33% ರಿಸರ್ವೇಷನ್ ಬರ್ತಾ ಇದೆ. ಯಕ್ಷಗಾನಗೂ ಹೆಚ್ಚ ಒತ್ತು ಕೊರ್ದು ನಮ್ಮ ಕುಡ್ಲ ನೇರ ಪ್ರಸಾರ ಮಲ್ತೊಂದುಂಡು. ಯಕ್ಷಗಾನ ದಾಖಲೆ ಆದು ಒರಿಯುನ ಅವು ದೃಶ್ಯ ಮಾಧ್ಯಮಡುಂದು ಭುಜಬಲಿ ಧರ್ಮಸ್ಥಳ ಪಂತೆರು ಕಟೀಲ್ ತಾಳಮದ್ದೊಳಿ ಸಪ್ತ ಮುಗಿತಲ ಲೇಸಿಡ್ 6 ಪಾತಿರಿಯರು. ಕಟೀಲ್ ಸರಸ್ವತಿ ಸದನುಡು ನಡತಿನ 21ನೇ ವರ್ಷದ ತಾಳಮದ್ದೊಳಿ ಸಪ್ತ ಐತಾರ ಅಕೇರಿಯಾಂಡ್ ಮಧ್ಯಾಹ್ನ ಗೇರುಸುಪ್ಪೆ ಶಾಂತಪ್ಪಯ್ಯ ಬರೆತಿನ ಕರ್ಣಾರ್ಜುನ ಕಾಳಗ ಪ್ರಸಂಗದ ಕೂಟ ಪುತ್ತಿಗೆ ರಘುರಾಮ ಹುಳ್ಳ ಬೊಕ್ಕ ರವಿಚಂದ್ರ ಕನ್ನಡಿಕಟ್ಟೆ ಭಾಗವತಿಕೆಡು ನಡತಂಡು. ಮುಗಿತಲಾಲೇಸುಡು ಕಟೀಲು ವಾಸುದೇವ ಆಸ್ರಣ್ಯರು ಬಿನ್ನೆರೆಗು ಕಟೀಲು ಸಿರಿದುರ್ಗಿನ ಶೇಷ ವಸ್ತ್ರ ಪಾಡ್ದು ಕ್ಷೇತ್ರದ ಯಕ್ಷಪ್ರಭಾ ಪತ್ರಿಕೆ ಕುರಿಯರು ಹರಿನಾರಾಯಣ ಆಸ್ರಣ್ಯರು ಸುರುತ ಪಾತ್ರ ಪಂಡದು ವಾಂಡಲ ಒಂಜಿ ವಿಷಯನು ದಿವೊಂದು ಕಟೀಲು ತಾಳಮದ್ದುಡಿ ನಡಪುಂಡು. ಈ ಸರ್ತಿ ಪಾಂಡವಾನಂ ಧನಂಜಯಾಹ ವಿಷಯುಡು ನಡತದನಂದು ಪಂಡೇರು. ವಾಸುದೇವ ಆಸ್ರಣ್ಯರು ಪಾತಿರ್ದು ಕಟೀಲಡು ದುಂಬುಡ್ದೆ ಯಕ್ಷಗಾನ ನಡತೊಂದಿತ್ತಂಡು. 21ನೇ ವರ್ಷದ ಕೂಟ ಪೊರ್ಲುಡು ನಡತಿದ್ದಂಡು. ದೇವಿನ ಅನುಗ್ರಹ ಮಾತಿರೆಗಳೊಪ್ಪಡೆಂದು ಪಂಡೇರು. ಯಕ್ಷಗಾನ ಸಂಘಟಕೇರು ಭುಜಬಲಿ ಧರ್ಮಸ್ಥಳ ಪಾತಿರ್ದು 21 ವರ್ಷಲಿಡ್ದು ಈತೋ ಜನ ಕಲಾವಿದರು ತಾಳಮದ್ದೊಳಿ ಒರಿಪಾದಿರು. ಯಕ್ಷಗಾನಗೂ ಹೆಚ್ಚು ಒತ್ತು ಕೊಡ್ದು ನಮ್ಮ ಕುಡ್ಲ ನೇರ ಪ್ರಸಾರ ಮಲ್ತಂದುಂಡು. ನಮ್ಮ ಕುಡ್ಲದ ಲೀಲಾಕ್ಷ ಕರ್ಕೇರ ಬೊಕ್ಕ ಕೆಲಸ ಮಲ್ಪನಕ್ಳಿಗೆ ನನಲಾತ ಶಕ್ತಿ ಬರಡು ಯಕ್ಷಗಾನ ಆವಡು ಒವ್ವೇ ಆವಡು ಅವು ದಾಖಲೆ ಆದ ಒರಿವು ನಾವು ಅವು ದೃಶ್ಯ ಮಾಧ್ಯಮ ಒಡ್ದು ಒಂದು ಪಂಡೇರು. ಅನಂತ ಪದ್ಮನಾಭ ಆಸರಣ್ಣ, ಕಮಲಾದೇವಿ ಪ್ರಸಾದ್ ಆಸರಣ್ಣ, ಚರಣ್ ಜೆ ಶೆಟ್ಟಿ ಅತ್ತೂರು, ಮಧುಕರ್ ಭಾಗವತ್, ಗಣೇಶ್ ರೈ ವಾಮಂಜೂರು, ಪ್ರದ್ಯುಮ್ನ ರಾವ್ ಶಿಬರೂರು ಲೇಸುಡು ಪಾಲ್ದಿತ್ತೊಂಡೇರು. ಕಟೀಲು ತಾಳಮದ್ದಲೆ ವೈಶಿಷ್ಟ್ಯ ಹೇಳಿದರೆ ಒಂದು ಯಾವುದಾದ್ರೂ ಒಂದು ವಿಚಾರವನ್ನು ಇಟ್ಟುಕೊಂಡು ಆ ತಾಳಮದ್ದಲೆ ನಡೀತದೆ. ಈ ವರ್ಷ ಪಾಂಡವಾನಾಂ ಧನಂಜಯ ಅಂತ ನಾರಾಯಣರು, ಕೃಷ್ಣ ಮತ್ತು ಅರ್ಜುನ ಇವರನ್ನು ಇಟ್ಟುಕೊಂಡು ಅವರ ಕೇಂದ್ರೀಕೃತವಾದಂತಹ ಪ್ರಸಂಗವನ್ನು ಈ ವರ್ಷ ಆಡ್ತಾ ಇದ್ದೇವೆ. ಇಂತಹ ಪ್ರಸಂಗಗಳನ್ನು ನಡೆಸುವಂತಹ ಸಂದರ್ಭದಲ್ಲಿ ಕೆಲವೆಲ್ಲ ಕಥೆಗಳಿಗೆ ಪ್ರಸಂಗ ಇರುವುದಿಲ್ಲ, ಹೇಳಿದರೆ ಕವಿಗಳು ಬರೆದಿರುವುದಿಲ್ಲ, ಪುರಾಣದಲ್ಲಿ ಇರ್ತದೆ. ಅಂತಹ ಸಂದರ್ಭದಲ್ಲಿ ಅದಕ್ಕಾಗಿ ಕಥೆಯನ್ನು ಬರೆಯುವ ಮೂಲಕವಾಗಿ, ಪ್ರಸಂಗವನ್ನು ಬರೆಯುವ ಮೂಲಕವಾಗಿ ಅದು ತಾಳಮದ್ದಲೆಯಲ್ಲಿ ಪ್ರದರ್ಶನ ಆಗುವ ಹಾಗೆ ಮಾಡೋದಕ್ಕಂತಹ ಕಾಯಕಕ್ಕೂ ಕಟೀಲು ತಾಳಮದ್ದಲೆ ಸಪ್ತಾಹ ಒಂದು ನಾಂದಿ ಹಾಡಿದೆ. ನಮ್ಮ ಕಟೀಲಿನಲ್ಲಿ ಯಕ್ಷಗಾನ ಅನ್ನುವಂತಹದ್ದು ಬಹಳ ಜನಪ್ರಿಯವಾದಂತಹ ಒಂದು ಕಾರ್ಯಕ್ರಮ. ಅದಕ್ಕೆ ನಮ್ಮಲ್ಲಿ ಹೇಗೆ ಅಂತ ಹೇಳಿದರೆ, ಈಗ ಒಂದು ಹಿಂದಿನಿಂದಲೂ ಯಕ್ಷಗಾನ ನಡೆಯುತ್ತಾ ಇತ್ತು, ಅದಕ್ಕೂ ಬೇಕಾದಂತಹ ಪ್ರೋತ್ಸಾಹಗಳಿತ್ತು. ಈಗ ಕೆಲವು ವರ್ಷಗಳಿಂದ ಯಕ್ಷಗಾನ ತಾಳಮದ್ದಳೆ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನು ನಡೆಯುತ್ತಾ ಇದೆ. ಇದು ಬಹಳ ಅಚ್ಚುಕಟ್ಟಾಗಿ ಬಹಳ ಕ್ರಮದಿಂದ ನಡೆಯುತ್ತಾ ಇದೆ. ಇದರಿಂದ ಎಲ್ಲ ತುಂಬ ಜನರು ಸಂತೋಷಪಟ್ಟಿದ್ದಾರೆ, ತುಂಬ ಜನರು ಅದರಿಂದ ಪ್ರಯೋಜನ ಪಟ್ಟಿದ್ದಾರೆ. ಅಂತಹ ಕಾರ್ಯಕ್ರಮ ನಿರಂತರ ನಡೆಯಲಿ, ಶ್ರೀ ದೇವಿಯ ಅನುಗ್ರಹ ಎಲ್ಲರಿಗೂ ಇರಲಿ. ಈಗ ನೋಡಿದವರಿಗೂ ಮಾಡಿದವರಿಗೂ ದೇವರು ಸಂಪೂರ್ಣ ಅನುಗ್ರಹ ಮಾಡಿಕೊಟ್ಟು ಅವರವರ ಅಭಿಲಾಷೆಗಳನ್ನು ಈಡೇರಿಸಿಕೊಟ್ಟು ಶ್ರೀದೇವಿ ಅನುಗ್ರಹಿಸಲಿ ಅಂತ ಹೇಳಿ ಶ್ರೀದೇವಿಯಲ್ಲಿ ಪ್ರಾರ್ಥಿಸ್ತಾ 21 ವರ್ಷ ಆಯಿತು. 21 ವರ್ಷದಲ್ಲಿ ಎಷ್ಟು ಕಲಾವಿದರು ನಮಗೆ ಯಕ್ಷಗಾನ ಉಣಿಸಿದ್ದಾರೆ. ಇದು ಭಾಳ ಸಂತೋಷಕರ. ಅವರನ್ನೆಲ್ಲ ನಾನು ಈ ಸಂದರ್ಭ ನೆನೆಸ್ತೇನೆ. ಹಿಂದಿನ ಕಾಲದಲ್ಲಿ ಕ್ಯಾಸೆಟ್ ಇತ್ತು, ಆಮೇಲೆ CD ಬಂತು, ಈಗ ದೃಶ್ಯ ಮಾಧ್ಯಮ ಬಂತು. ಈ ದೃಶ್ಯ ಮಾಧ್ಯಮದಲ್ಲಿ ಈಗ ನಮ್ಮ ಕುಡ್ಲದವರು ಭಾಳಷ್ಟು ಮುಂದುವರಿಸಿ ಅದರಲ್ಲಿ ಕೂಡ ಯಕ್ಷಗಾನಕ್ಕೆ ಹೆಚ್ಚು ಒತ್ತು ಕೊಟ್ಟು ಅವರು ರೆಕಾರ್ಡಿಂಗ್ ಮಾಡಿ ಅಚ್ಚಳಿಯಲ್ಲಿ ಉಳಿಯಾಗಿ ಮಾಡಿದರೆ ನಾನು ನಮ್ಮ ಕುಡ್ಲದವರಿಗೆ ಕೂಡ ವಿಶೇಷವಾಗಿ ಲೀಲಾಕ್ಷ ಕರ್ಕೆಯವರು ಅವರ ಸಿಬ್ಬಂದಿ ವರ್ಗದ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಅವರ ದೃಶ್ಯ ಮಾಧ್ಯಮ ಇನ್ನೂ ಹೆಚ್ಚು ಅಭಿವೃದ್ಧಿ ಪಡೀಲಿ ಅಂತ ಹೇಳುತ್ತಾ ಎಲ್ಲ ಯಕ್ಷಗಾನಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಇನ್ನೂ ಮುಂದಕ್ಕೆ ಕೂಡ ಮಾಡ್ತಾ ಇಲ್ಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಹೇಳ್ತಾ ಇದ್ದೇನೆ. ಯಾಕಂದರೆ ಯಾಕೆ ಇವತ್ತು ಹೇಳ್ತಿದ್ದೇನೆ ಅಂದರೆ, ಇವತ್ತು ನಾವು ಮಾಡಿ ಹೋಗ್ತೇವೆ, ಆದರೆ ಡಾಕ್ಯುಮೆಂಟ್ ಆಗಿ ಇರುವುದು ಖಾಲಿ ದೃಶ್ಯ ಮಾಧ್ಯಮದಲ್ಲಿ ಮಾತ್ರ. ಆದ್ದರಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ. ಉರ್ವಸ್ಟೂರು ಶ್ರೀ ಮಹಾಗಣಪತಿ ದೇವಸ್ಥಾನಡು ಸೋಮವಾರದಾನೆ ಶ್ರೀ ಭಂಡಾರಕೇರಿದ ಶ್ರೀ 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 ವಿದ್ಯೇಶ ತೀರ್ಥ ಶ್ರೀಪಾದಿರ್ನ ಆಶೀರ್ವಚನ ನಡೆತಂಡು. ಕುಡ್ಲದ ಉರ್ವಸ್ಟೂರು ಶ್ರೀ ಮಹಾಗಣಪತಿ ದೇವಸ್ಥಾನಗೂ ಶ್ರೀ ಭಂಡಾರಕೇರಿ ಶ್ರೀ ಶ್ರೀ ವಿದ್ಯೇಶ ತೀರ್ಥ ಶ್ರೀಪಾದಿರು ತನ್ನ 45ನೇ ವರ್ಷದ ಚಾತುರ್ಮಾಸ್ಯ ವೃತಾಚರಣೆದ ಪ್ರಯುಕ್ತ ಸೋಮವಾರದಾನಿ ದೇವಲ್ಯಗೂ ಭೇಟಿ ಕೊಡ್ದು ಸೇರಿದ ಭಕ್ತರಿಗೂ ಆಶೀರ್ವಚನ ಕೊರಿಯರು. ಈ ಪೊರ್ತುಡು ದೇವಲ್ಯದ ಅಧ್ಯಕ್ಷರಾಯನ ಸುರೇಂದ್ರರಾವ್ ಅಂಚನೆ ದೇವಲ್ಯದ ಸಮಿತಿ ದಕ್ಕಲು ಪಾಲ್ದಿತ್ತೊಂಡೆರು. ಅಂಚನೆ ಶಾಸಕರು ವೇದವ್ಯಾಸ್ ಕಾಮತ್ ದೇವಸ್ಥಾನಗೂ ಭೇಟಿ ಕೊಡ್ದಿತ್ತರು. ಇಡೆಗ ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನೆಲ್ಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇರು.